ಹರೇ ಕೃಷ್ಣ. ಎಲ್ಲ ಎಲ್ಲರಿಗೂ ಕೂಡ ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಶೇಷವಾದಂತಹ ತರಗತಿ ನಿರ್ಗಜ್ಜಲ ಏಕಾದಶಿಯ ಮಹಿಮೆಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ. ಇಂದಿನ ಒಂದು ತರಗತಿಯ ವಿಶೇಷ ನಿರ್ಜಲ ಏಕಾದಶಿಯ ಮಹಿಮೆ. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಏಕಾದಶಿಯಲ್ಲಿ ನಾವು 4 ತರನಾದಂತಹ ಏನು ಏಕಾದಶಿಯನ್ನ ಪಾಲಿಸ್ತೇವೆ. ಅಂದ್ರೆ ಮೊದಲನೇದು ನಿರ್ಜಲ, ಎರಡನೇದು ಸಜಲ, ಮೂರನೇದು ಸಫಲ, 4ನೇದು ಭಗವಂತನ ಪ್ರಸಾದವನ್ನ ಸ್ವೀಕರಿಸುವುದರ ಮೂಲಕ ಮಾಡುವಂತಹ ವ್ರತ. ನಿರ್ಜಲ ಅಂತಂದ್ರೆ ನೀರನ್ನ ವರ್ಜಿತ ಮಾಡುವಂಥದ್ದು. ನೀರನ್ನು ಕೂಡ ಕುಡಿದೇ ನಾವು ಏಕಾದಶಿಯ ಪಾಲನೆ ಮಾಡುವಂಥದ್ದು. ಸಜಲ ಅಂತಂದ್ರೆ ನೀರನ್ನ ಕುಡಿದು ಕೇವಲ ನೀರನ್ನ ಸೇವಿಸಿ ಏಕಾದಶಿಯನ್ನ ಮಾಡುವಂಥದ್ದು. ನೀರು ಅಂತಂದ್ರೆ ಪ್ರತಿ ಸಲ ನೀರನ್ನ ಕೂಡೋ ಹಾಗಿಲ್ಲ. ಅಂದ್ರೆ 2 ವೇಳೆಯಲ್ಲಿ ನಾವು ನೀರನ್ನ ಕುಡಿಬಹುದು ಅಂತ ಹೇಳುತ್ತೆ. ಸಫಲ ಅಂತಂದ್ರೆ ಫಲ ಅಂತಂದ್ರೆ ಹಣ್ಣುಗಳನ್ನು ಕೇವಲ ಹಣ್ಣುಗಳನ್ನ ತಿಂದು ಏಕಾದಶಿಯನ್ನ ಮಾಡುವಂಥದ್ದು. ಇಲ್ಲಿನೂ ಕೂಡ ಹಣ್ಣು ತಿನ್ನೋದು ಅಂದ್ಮೇಲೆ 3-4 ಹೊತ್ತು ಹಣ್ಣು ತಿನ್ನೋದು ಅಲ್ಲ, 1 ಹೊತ್ತು ಅಥವಾ 2 ಹೊತ್ತು. ಸೊ ಅವರ ಸಾಮರ್ಥ್ಯದ ಆಧಾರದ ಮೇಲೆ ಹಣ್ಣನ್ನ ತೆಗೆದುಕೊಳ್ಳೋದು ಅಂತ ಇದ್ರ ಅರ್ಥ. ಮತ್ತೆ ಏಕಾದಶಿ ಪ್ರಸಾದ ಅಂತಂದ್ರೆ ಇದೇ ಸಾಬುದಾನೆ ಆಗಿರ್ಬಹುದು, ಈ ತರದ
ಏನು ತಿನ್ನಬಹುದಾದಂತಹ ಈ ಗೆಡ್ಡೆ ಗೆಣಸುಗಳನ್ನ ತಿನ್ನುವುದರ ಮೂಲಕ ನಾವು ಏಕಾದಶಿನ ಆಚರಿಸುವಂಥದ್ದು. ಇಲ್ಲಿ ನಾವು ಪ್ರತಿ ತಿಂಗಳಲ್ಲೂ ಕೂಡ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಎರಡೂ ಸಮಯದಲ್ಲಿನೂ ಕೂಡ ನಾವು ಏಕಾದಶಿ ವ್ರತವನ್ನ ಪಾಲಿಸ್ತೇವೆ. ಮತ್ತೆ ನಮ್ಗೆ ಹಾಕುವುದ್ರಲ್ಲಿನೂ ಕೂಡ ಯಾವುದು ಒಂದು ಸೂಕ್ತ ಅನಿಸುತ್ತೋ ಆ ಒಂದು ಏಕಾದಶಿಯನ್ನ ನಾವು ಮಾಡ್ತೇವೆ. ಹಾಗಿದ್ರೆ ಈ ಒಂದು ಏಕಾದಶಿಯನ್ನ ಯಾಕೆ ನಿರ್ಜಲ ಅಂತಾನೆ ಕರೀತಾರೆ? ಯಾಕೆ ನಿರ್ಜಲ ಅಂತಾನೆ ಈ ಏಕಾದಶಿ ಹೆಸರು ಬಿದ್ದಿರೋದು? ನಿರ್ಜಲ ಅಂತೂ ನಾವು ಪ್ರತಿ ಏಕಾದಶಿಗೂ ಮಾಡ್ತೇವೆ. ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಮಾಡ್ತಾರೆ. ಆದ್ರೆ ಈ ಒಂದು ಏಕಾದಶಿಯಲ್ಲಿ ಅಂತ ಒಂದು ನಿರ್ಜಲ ಏಕಾದಶಿಯ ಒಂದು ಏನು ಅಂತ ಒಂದು ಮಹಿಮೆ ಇದೆ, ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ಇದನ್ನ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಯಾರು ಏಕಾದಶಿಯ ಮಹಿಮೆಯ ವ್ರತ ಕಥೆಯನ್ನ ಓದಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಅನ್ಮ್ಯೂಟ್ ಮಾಡಿದ್ಮೇಲೆ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಓದಿ, ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಹರೇ ಕೃಷ್ಣ. ಸುಮಂಗಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೇನೆ ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಒಂದು 5-6 ಲೈನ್ ಓದಿಸಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಯೇಷ್ಠ ಶುಕ್ಲ ಪಕ್ಷ ನಿರ್ಜಲ ಏಕಾದಶಿ. ಭೀಮಸೇನನ್ನು ಕೇಳುತ್ತಾನೆ, ಏ ಪಿತಾಮಹರಾದ ವ್ಯಾಸರೇ, ನೀವು ಬಹಳ ಬುದ್ಧಿವಂತರು ಇರುವಿರಿ. ನಾನು ಹೇಳುವುದೇನು ಕೇಳಿರಿ. ಯುಧಿಷ್ಠಿರನು, ಕುಂತಿ ಮಾತೆಯ, ದ್ರೌಪದಿ, ಅರ್ಜುನನ ಮತ್ತು ನಕುಲ ಸಹದೇವರು ಇವರೆಲ್ಲರೂ ಏಕಾದಶಿ ಎಂದು ಭೋಜನ ಮಾಡುವುದಿಲ್ಲ. ಸಾಕ ಮಾತಾಜಿ? ಅವರು ನನಗೆ ಅನ್ನುತ್ತಾರೆ, ಎಲೆ ವೃಕೋದರನೇ, ನೀನು ಏಕಾದಶಿ ಊಟ ಮಾಡಬೇಡ. ನಾನು ಅವರಿಗೆ ಅನ್ನುತ್ತೇನೆ, ನನಗೆ ಹಸಿವೆಯೂ ಸಹಿಸಲಿಕ್ಕೂ ಆಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದ್ತೀನಿ ಮಾತಾಜಿ. ಏಕಾದಶಿ ಊಟ ಮಾಡಬೇಡ, ನಾನು ಅವರಿಗೆ ಅನ್ನುತ್ತೇನೆ, ನನಗೆ ಹಸಿವೆಯು ಸಹಿಸಲಿಕ್ಕೆ ಆಗುವುದಿಲ್ಲ. ತಾತ ಅವರಿಗೆ ಹೇಳುತ್ತೇನೆ, ಅದೇನು, ನಾನು ಬೇಕಾದರೆ ವ್ರತ ಮಾಡುತ್ತೇನೆ, ಕೇಶವನ ಪೂಜೆ ಮಾಡುತ್ತೇನೆ. ಆದರೆ ಏಕಾದಶಿಯ ಹೊರತಾಗಿ ಯಾವ ವ್ರತ ಮಾಡುವುದರಿಂದ ಏಕಾದಶಿ ಫಲವು ನನಗೆ ಸಿಗುವುದು? ಭೀಮಸೇನನ ಈ ವಾಕ್ಯವನ್ನು ಕೇಳಿ ವ್ಯಾಸರು ಅನ್ನುತ್ತಾರೆ. ಮಾತಾಜಿ ಮೇಲ್ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಲತಾ ಮಾತಾಜಿ, ಲಲಿತಾ ಮಾತಾಜಿ, ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭೀಮಸೇನ, ನಿನಗೆ ನರಕದ ಭಯವಾಗಿ ಸ್ವರ್ಗದ ಇಚ್ಛೆ ಇದ್ದರೆ ನೀನು ಶುಕ್ಲ ಪಕ್ಷದಲ್ಲಿಯೇ ಮತ್ತು ಕೃಷ್ಣ ಪಕ್ಷದಲ್ಲಿಯ ಏಕಾದಶಿ ದಿವಸ ಊಟ ಮಾಡಬೇಡ. ಭೀಮಸೇನನು ಅನ್ನುತ್ತಾನೆ, ತಾತ, ನೀವು ಬಹಳ ಬುದ್ಧಿವಂತರು ಇರುತ್ತೀರಿ. ನಿಮಗೆ ನಾನು ನಿಜವಾಗಿ ಹೇಳುತ್ತೇನೆ, ನನಗೆ ಒಂದು ಹೊತ್ತು ಊಟ ಮಾಡಿ ಸಹ ಉಪವಾಸವಿರಲು ಶಕ್ಯವಿಲ್ಲ. ಅದರಿಂದ ನನಗೆ ಉಪವಾಸ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಸಂತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮಗೆ ನಾನು ನಿಜವಾಗಿ ಹೇಳುತ್ತೇನೆ, ನನಗೆ ಒಂದು ಹೊತ್ತು ಊಟ ಮಾಡಿ ಸಹ ಉಪವಾಸವಿರಲು ಶಕ್ಯವಿಲ್ಲ. ಆದ್ದರಿಂದ ನನಗೆ ಉಪವಾಸದ ಶಕ್ಯವಿಲ್ಲ. ನನ್ನ ಹೊಟ್ಟೆಯಲ್ಲಿ ಬಕನೆಂಬ ಅಗ್ನಿಯು ಯಾವತ್ತೂ ಪ್ರಜ್ವಲಿತನಾಗಿರುತ್ತಾನೆ. ನಾನು ಬಹಳಷ್ಟು ಅನ್ನ ಉಂಡರೆ ಅವನು ಸ್ವಲ್ಪ ವೇಳೆ ಶಾಂತನಾಗಿರುತ್ತಾನೆ. ನನಗೆ ವರ್ಷದಲ್ಲಿ ಒಂದೇ ದಿವಸ ಉಪವಾಸ ಹೇಗಾದ್ರೂ ಮಾಡಬಹುದು. ಆದ್ದರಿಂದ ನನಗೆ ಅಂತಹದ್ದನ್ನೇ ಹೇಳಿರಿ, ಅದು ಯಾವುದು ಮಾಡಬೇಕು? ಒಂದೇ ಉಪವಾಸ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದೇ ಉಪವಾಸ ಮಾಡುವುದರಿಂದ ಎಲ್ಲಾ ಏಕಾದಶಿ ಉಪವಾಸ ಮಾಡಿದ ಫಲವು ನನಗೆ ಸಿಗುವಂತಹುದು, ಅದನ್ನು ಹೇಳಿರಿ. ವ್ಯಾಸರು ಅನ್ನುತ್ತಾರೆ, ಭೀಮಸೇನ, ಮನುಷ್ಯರು ಯಾವ ರೀತಿಯಿಂದ ನೇಮಗಳನ್ನು ಪಾಲಿಸಬೇಕೆಂಬುದನ್ನು ನಿನಗೆ ಹೇಳಿದೆ. ವೈದಿಕ ಧರ್ಮವು ಹೇಗೆ ಇದೆ ಎಂಬುದನ್ನು ಕೇಳಿರುವೆ. ಆದರೆ ಹೇ ರಾಜಶ್ರೇಷ್ಠನೇ, ಈ ಧರ್ಮಗಳನ್ನು ಕಲಿಯುಗದಲ್ಲಿ ಆಚರಿಸುವುದು ಶಕ್ಯವಿಲ್ಲ. ಕಡಿಮೆ ಖರ್ಚಿನಲ್ಲಿ ಮತ್ತು ಸ್ವಲ್ಪ ಉಪಾಯ ಮಾತ್ರದಿಂದ ಮಹಾಫಲವು ಕೊಡುವಂತ ಪುರಾಣದಲ್ಲಿಯ ಸಾರವನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಶುಕ್ಲ ಪಕ್ಷ ಮತ್ತು
ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಅದಿಷ್ಟು ಓದಿ ಬಿಡಿ, ಯಾಕಂದ್ರೆ ಮತ್ತದು ಇದು ಬರುತ್ತೆ. ಓದಿ ಬಿಡಿ ಇದಿಷ್ಟು. ಇದೊಂದ್ 3 ಲೈನ್ ಓದಿ ಮಾತಾಜಿ. ಲಕ್ಷ್ಮಿ ಮಾತಾಜಿ ಓದಿ ಬಿಡಿ ಇದು 3 ಲೈನ್. ನೆಟ್ ಇಲ್ವಾ? ಹರೇ ಕೃಷ್ಣ. ಅವರು ಮ್ಯೂಟ್ ಆಗಿರ್ಬೇಕು ಮಾತಾಜಿ. ಮ್ಯೂಟ್ ಆಯ್ತು ಅನ್ಸುತ್ತೆ. ಬೇರೆಯವ್ರು ಹೇಳಿ. ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಭೋಜನ ಮಾಡಬಾರದು. ಯಾವನು ಉಪವಾಸ ಮಾಡುತ್ತಾನೋ ಅಂತಹವನು ಎಂದೂ ನರಕಕ್ಕೆ ಹೋಗುವುದಿಲ್ಲ. ಆದರೆ ಯಾರು ಏಕಾದಶಿ ದಿನ ಭೋಜನ ಮಾಡುವರೋ ಅವರು ದುರ್ಗತಿಯನ್ನು ಹೊಂದುವರು. ಓದ್ಲಿಯಾ ಇದನ್ನು? ಏಕಾದಶ್ಯಂ ದಿನೇ ಯೋನ್ನಂ ಭುಂಕ್ತೆ ಪಾಪಂ ಭುನಕ್ತಿ ಸಹ ಇಹ ಲೋಕೆ ಚ ಚಾಂಡಾಲೋ ಮೃತಃ ಪಾಪ್ನೋತಿ ದುರ್ಗತಿಂ. ವ್ಯಾಸರ ಈ ಮಾತನ್ನು ಕೇಳಿ ಭೀಮಸೇನನು ಬಹಳ ಅಂಜಿದನು ಮತ್ತು ಅಂಜಿ ನಡುಗ ಹತ್ತಿದನು. ಅವನು ಅಂದನು, ತಾತ, ನಾನು ಉಪವಾಸ ಮಾಡಲು ಅಸಮರ್ಥನಿರುವೆನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲತಾ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದರಿಂದ ಬಹಳ ಫಲವನ್ನು ಕೊಡುವಂತಹದ್ದು ಒಂದೇ ಏಕಾದಶಿ ವ್ರತವನ್ನು ನನಗೆ ಹೇಳಿರಿ. ವ್ಯಾಸರು ಅನ್ನುತ್ತಾರೆ, ಜ್ಯೇಷ್ಠ ಮಾಸದಲ್ಲಿಯ ಶುಕ್ಲ ಪಕ್ಷದಲ್ಲಿ ಸೂರ್ಯನು ವೃಷವ ಇಲ್ಲವೇ ಮಿಥುನ ರಾಶಿಯಲ್ಲಿ ಬರುವ ಏಕಾದಶಿ ದಿವಸ ಸ್ನಾನ ಮಾಡಿ ನೀರು ಸಹ ಕುಡಿಯದೆ ಕೇವಲ ಅಜಮನ ಮಾಡಿ ಉಪವಾಸ ಮಾಡಬೇಕು. ಈ ವ್ರತ ಮಾಡುವವರು ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದವರೆಗೆ ನೀರು ಸಹ ಕುಡಿಯದಂತೆ ವ್ರತವನ್ನು ಪಾಲಿಸಬೇಕು. ಅಂದರೆ ಅವರಿಗೆ 12 ಏಕಾದಶಿ ಮಾಡಿದ ಫಲವು ಸಿಗುತ್ತದೆ. ದ್ವಾದಶಿ ಎಂದು ಬೆಳಿಗ್ಗೆ ಎದ್ದು ಸ್ವಲ್ಪ ಸ್ನಾನ ಮಾಡಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದ್ವಾದಶಿಯಂದು ಬೆಳಿಗ್ಗೆ ಎದ್ದು ಸ್ವಚ್ಛ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಜಲದಾನ ಇಲ್ಲವೇ ಸುವರ್ಣದಾನ ಮಾಡಿ ನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸಿ ಅನಂತರ ಬ್ರಾಹ್ಮಣರ ಸಹಿತವಾಗಿ ಭೋಜನ ಮಾಡಬೇಕು. ಭೀಮಸೇನ, ಈ ಪ್ರಕಾರ ವ್ರತ ಮಾಡಿದರೆ ಯಾವ ಪುಣ್ಯವು ದೊರೆಯುವುದೋ ಅಂತಹದನ್ನು ಕೇಳು. 1 ವರ್ಷದಲ್ಲಿ ಎಷ್ಟು ಏಕಾದಶಿ ಬರುವವೋ ಅಷ್ಟು ಏಕಾದಶಿಯ ಫಲವು ಈ ಏಕಾದಶಿ ಮಾಡುವುದರಿಂದ ದೊರೆಯುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಕಾರಣ, ಈ ವ್ರತವನ್ನು ನನಗೆ ಶಂಖಚಕ್ರ ಗದಾಧಾರಿ ಆದ ಕೇಶವನೇ ಹೇಳಿದ್ದಾನೆ. ಆ ಏಕಾದಶಿಯ ದಿವಸ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆ ಏಕಾದಶಿಯ ದಿವಸ ಆಚಮಾನದ ಹೊರತು 1 ತೊಟ್ಟು ನೀರು ಸಹ ಕುಡಿಯದೆ ಮಾಡಬೇಕು. ದ್ವಾದಶಿ ದಿನ ವಿಷ್ಣುವಿನ ಪೂಜೆ ಮಾಡಿ ಗಂಧ, ಪುಷ್ಪ, ಧೂಪ, ದೀಪ ಹಾಗೂ ಸುಂದರ ವಸ್ತ್ರ ಅಲಂಕಾರದಿಂದ ಪೂಜೆ ಮಾಡಿ ಜಲಕುಂಭವನ್ನು ಮಾತಾಜಿ ಹೇಳ್ತೀರಾ ಮಾತಾಜಿ ಇದನ್ನ? ದೇವದೇವ ಋಷಿಕೇಶ ಸಂಸಾರಾರ್ಣವ ತಾರಕಂ ಉದಕುಂಭ ಪ್ರಧಾನೇನ ನಯಮಾಂ ಪರಮಾಂ ಪ್ರತಿಂ. ಇದು ದೇವದೇವ ಋಷಿಕೇಶ ಸಂಸಾರಾರ್ಣವ ತಾರಕಂ ಉದಕುಂಭ ಪ್ರಧಾನೇನ ನಯಮಾಂ ಪರಮಾಂ ಗತಿಂ. ಅದನ್ನ ಹೇಳಿ ಓದಿ ಮತ್ತೆ. ದೇವದೇವ ಋಷಿಕೇಶ ಸಂಸಾರಾರ್ಣವಾತ್ ವಾತಾರಕಂ ಉದಕುಂಭ ಪ್ರಧಾನೇನ ನಯಮಾಂ ಪರಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಮಂತ್ರ ಪಠಿಸುತ್ತಾ ದಾನ ಕೊಡಬೇಕು. ಅದರಿಂದ ಏನು ಫಲವು ಸಿಗುವುದೆಂಬುದನ್ನು ಕೇಳು. ಸರ್ವತೀರ್ಥಗಳ ಮತ್ತು ಸರ್ವದಾನಗಳ ಮಾಡಿದ ಪುಣ್ಯವು ಈ ಏಕಾದಶಿ ಮಾಡುವುದರಿಂದ ದೊರೆಯುತ್ತದೆ. ಹೇ ಭೀಮಸೇನ, ಈ ಮಾತು ಸತ್ಯವಾಗಿ ನಾನು ನಿನಗೆ ಹೇಳುತ್ತೇನೆ. ಈ ಏಕಾದಶಿ ಉಪವಾಸ ಮಾಡುವವರಿಗೆ ಯಮಕಿಂಕರರು ಸಹ ಮುಟ್ಟಲಾರರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮಿ ಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ಉಪವಾಸವರಿಗೆ ಯಮಕಿಂಕರರು ಸಹ ಮುಟ್ಟಲಾರರು. ಅವರ ಅಂತ್ಯಕಾಲದಲ್ಲಿ ಪೀತಾಂಬರಿಧಾರಿಯಾದ ಶಂಖಚಕ್ರಾದಿಗಳನ್ನು ಧರಿಸಿದ ವಿಷ್ಣುದೂತರು ವಿಷ್ಣು ಲೋಕಕ್ಕೆ ಒಯ್ಯುತ್ತಾರೆ. ಆದ್ದರಿಂದ ಈ ವ್ರತವನ್ನು ನೀರು ಕುಡಿಯದೆ ಪಾಲಿಸಬೇಕು ಮತ್ತು ಗೋದಾನ ಮಾಡಬೇಕು. ಅಂದರೆ ಮನುಷ್ಯನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ, ಪರಮಗತಿಯನ್ನು ಹೊಂದುತ್ತಾನೆ. ಹೇ ಜನಮೇಯ,
ರಾಜನೇ, ವ್ಯಾಸರ ಈ ಮಾತು ಕೇಳು. ಎಲ್ಲಾ ಪಾಂಡವರು ಈ ಏಕಾದಶಿಯನ್ನು ಹರೇ ಭೀಮಸೇನ ಕೃಷ್ಣ ಮಾತಾಜಿ. ದಿವಸದಿಂದ ಹರೇ ಕೃಷ್ಣ. ಹರೇ ಕೃಷ್ಣ. ಸುಗಂಧಿ ಮಾತಾಜಿ, ಹರೇ ಕೃಷ್ಣ. ಸುಗಂಧಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಭೀಮಸೇನನು ಆ ದಿವಸದಿಂದ ಕಲ್ಯಾಣಕರವಾದ ಈ ಮಂತ್ರವನ್ನು ಪಾಲಿಸಿದನು. ಆದ್ದರಿಂದ ಆ ಏಕಾದಶಿಯು ನಿರ್ಜಲ ಏಕಾದಶಿ ಇಲ್ಲವೇ ಪಾಂಡವ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧವಾಯಿತು. ಹೇ ಪೃಥ್ವಿರಾಜನೇ ಕೇಳು. ಭೀಮಸೇನ, ಹೇ ಪೃಥ್ವಿರಾಜನೇ, ಎಲ್ಲಿ ಹೋಯ್ತು ಮಾತಾಜಿ? ಅಲ್ಲೇ ಇದೆ ನೋಡಿ, ಮೇಲೆ ಇದೆ ನೋಡಿ ಮಾತಾಜಿ, ಸೆಕೆಂಡ್ ಲೈನ್. ಸೆಕೆಂಡ್. ಹೇ ಪೃಥ್ವಿರಾಜನೇ ಕೇಳು. ಭೀಮಸೇನನು ಕೇಳು. ಭೀಮಸೇನನು ಯಾವ ಕಾಲದಲ್ಲಿ ಈ ಏಕಾದಶಿ ಮಾಡಿದನೋ ಅಂದು ಅವನು ಹಸಿವೆ ನೀರಾಡಿಕೆಯಿಂದ ಬಹಳ ಬಳಲಿದನು. ಅವನು ರಾತ್ರಿ 2 ಪ್ರಹರಗಳನ್ನು ಹೇಗೋ ಕಳೆದನು. 3ನೇ ಗಳಿಗೆಯಲ್ಲಿ ಅವನ ಹಸಿವೆ ನೀರಾಡಿಕೆ ಹೆಚ್ಚಾಯಿತು. ಆಗ ಅವನು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಉಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಗ ಅವನು ಗಂಗಾ ನದಿಗೆ ಹೋಗಿ ಬಹಳ ಹೊತ್ತು ಗಂಗೆಯಲ್ಲಿ ಕುಳಿತುಕೊಂಡನು ಮತ್ತು ಸ್ನಾನ ಮಾಡಿದನು. ಆಗ ಅವನಿಗೆ ಸ್ವಲ್ಪ ಆರಾಮವಾಯಿತು. ಉಪವಾಸದ ರಾತ್ರಿಯು ಅವನಿಗೆ ಬಹಳ ಕಷ್ಟಕರವಾಯಿತು. ಆದರೂ ಅವನು ವ್ಯಾಸರು ಹೇಳಿದಂತೆ ವ್ರತವನ್ನು ಪಾಲಿಸಿದನು. ಆ ನಿರ್ಜಲಾ ಏಕಾದಶಿಯಂದು ಭೀಮಸೇನನು ಮಾಡಿದ ಸ್ನಾನದ ಸ್ಮರಣ ಮಾತ್ರಕ್ಕಾಗಿ ಬೆಳಗಿನಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಬೇಕು. ಹೇ ರಾಜನೇ, ನೀನು ಸರ್ವ ಪಾಪಗಳ ಶಮನಾರ್ಥವಾಗಿ ಪ್ರಯತ್ನ ಪೂರ್ವಕವಾಗಿ ಉಪವಾಸ ಮಾಡಿ ಭಗವಂತನ ಆರಾಧನೆ ಮಾಡು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕುಸುಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ದಿವಸ ಮುಂಜಾನೆ ಶುದ್ಧವಾಗಿ ಸಂಕಲ್ಪ ಮಾಡಬೇಕು. ಹೇ ದೇವಾದಿದೇವ, ಇಂದು ಹರಿದಿನವಿರುವುದು. ಆದ್ದರಿಂದ ನಾನು ಒಂದು ತೊಟ್ಟು ನೀರನ್ನೂ ಸಹ ಕುಡಿಯದೆ ಉಪವಾಸ ಮಾಡುತ್ತೇನೆ ಮತ್ತು ಮರುದಿನ ಪಾರಣೆ ಮಾಡುತ್ತೇನೆ ಎಂದು ಶ್ರದ್ಧಾಭಕ್ತಿಯಿಂದ ಅಂತಃಕರಣ ಪೂರ್ವವಾಗಿ ಉಪವಾಸ ಮಾಡಬೇಕು. ಹಾಗೂ ಶ್ರದ್ಧಾಭಕ್ತಿಯಿಂದ ಹಾಗೂ ಆ ದಿವಸ ಭಗವಂತನ ಆರಾಧನೆ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಚಂದ್ರಕಾಂತ್ ಪ್ರಭುಜಿ, ಹರೇ ಕೃಷ್ಣ. ಸ್ತ್ರೀಯರಾಗಲಿ ಅಥವಾ ಆ ದಿವಸ ಭಗವಂತನ ಅಥವಾ ಪುರುಷರಾಗಲಿ ಯಾರದೇ ಪಾಪ ಮೇರು ಅಥವಾ ಮಂದಾರ ಪರ್ವತ ದಷ್ಟಿದ್ದರೂ ಆ ಪಾಪ ರಾಶಿಯು ಈ ಏಕಾದಶಿ ಮಾಡಿದ ವ್ರತ ಪ್ರಭಾವದಿಂದ ಸುಟ್ಟು ಭಸ್ಮವಾಗುತ್ತದೆ. ಹೇ ರಾಜನೇ, ಯಾವನಿಗೆ ಗೋದಾನ ಮಾಡುವ ಸಾಮರ್ಥ್ಯವಿರುವುದಿಲ್ಲವೋ ಅವನು ಒಂದು ಪಾತ್ರೆಯಲ್ಲಿ ಸುವರ್ಣ ಹಾಕಿ ವಸ್ತ್ರದಿಂದ ಸುತ್ತಿ ದಾನ ಮಾಡಬೇಕು. ಈ ಏಕಾದಶಿಯನ್ನು ನಿಯಮದಿಂದ ಪಾಲಿಸುವವನು ಬಹಳ ಪುಣ್ಯವಂತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಪರಮೇಶ್ವರ್ ಪ್ರಭುಜಿ, ಹರೇ ಕೃಷ್ಣ. ಈ ಏಕಾದಶಿಯನ್ನು ನಿಯಮದಿಂದ ಪಾಲಿಸುವವನು ಬಹಳ ಪುಣ್ಯವಂತನಾಗುತ್ತಾನೆ. ಕಾರಣ ಅವನಿಗೆ ಉಪವಾಸದ ಪ್ರತ್ಯೇಕ ಗಳಿಗೆಯಲ್ಲಿ 4 ಕೋಟಿ ಸುವರ್ಣ ದಾನ ಮಾಡಿದ ಪುಣ್ಯವು ದೊರೆಯುತ್ತದೆ. ಯಾವ ಮನುಷ್ಯನು ಈ ಏಕಾದಶಿಯ ದಿವಸ ಸ್ನಾನ ಮಾಡಿ ಜಪತಪಾದಿಗಳನ್ನು ಮಾಡುತ್ತಾನೋ ಅವನು ಮಾಡಿದ ಪುಣ್ಯವು ಎಂದೂ ನಷ್ಟವಾಗುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳಿರುತ್ತಾನೆ. ನಿರ್ಜಲ ಏಕಾದಶಿಯ ಉಪವಾಸವು ಭಕ್ತಿಯಿಂದ ಮಾಡಿದರೆ ಅವನಿಗೆ ವೈಷ್ಣವ ಪದ ಪ್ರಾಪ್ತಿಯಾಗುತ್ತದೆ. ಬೇರೆ ನಿಯಮ ನಿತ್ಯಗಳು ಬೇಕಾಗುವುದಿಲ್ಲ. ಈ ಏಕಾದಶಿಯ ದಿವಸ ಯಾವನು ಭೋಜನ ಮಾಡುತ್ತಾನೋ ಅವನು ತನ್ನ ಪಾಪಗಳನ್ನೇ ಭಕ್ಷಣ ಮಾಡುತ್ತಾನೆ. ಅವನಿಗೆ ಕೊನೆಗೆ ದುರ್ಗತಿ ಪ್ರಾಪ್ತವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಪಿಲ್ಲಾರೆಡ್ಡಿ ಪ್ರಭುಜಿ. ಕೃಷ್ಣ ಮಾತಾಜಿ. ಹಾ, ಕೇಳಿಸ್ತೇವೆ. ಏನು ಮಾತಾಜಿ? ಪ್ರಾಪ್ತಿಯಾಗುತ್ತದೆ. ಮಹಾಪಾತಕವು ಬ್ರಹ್ಮ ಹತ್ಯಾದಿ ದೋಷಗಳು. 2ನೇ ಲೈನ್ ಇದೆ ನೋಡಿ ಪ್ರಭುಜಿ. ಮಹಾಪಾತಕವು ಬ್ರಹ್ಮ ಹತ್ಯಾದಿ ದೋಷಗಳು. ಮ್ಯೂಟ್ ಆದ್ರ ಅವರು. ಸೊ ನೀವು ನೋಡಿ. ಹೌದಾ, ಮ್ಯೂಟ್ ಆದ್ರ ಅವರು. ಬ್ರಹ್ಮಾದಿ ದೋಷಗಳು, ಗುರು ದೋಷಗಳು, ದ್ವೇಷ ಮಾಡುವ ಪಾತಕವು, ಮದ್ಯಪಾನ ಮಾಡಿ ಅವರನ್ನು ಮೋಸಗೊಳಿಸಿದಂತ ಮಹಾಪಾತಗಳೆಲ್ಲ ಈ ಏಕಾದಶಿ ವ್ರತ ಮಾಡುವುದರಿಂದ ಎಲ್ಲಾ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ. ನಿರ್ಮಲ ಏಕಾದಶಿಯ ದಿವಸ ಇಂದ್ರಿಯ
ನಿಗ್ರಹ ಮಾಡಿ ಶ್ರದ್ಧಾ ಭಕ್ತಿಯುಕ್ತ ಅಂತಃಕರಣ ಪೂರ್ವಕ ಸ್ತ್ರೀ ಪುರುಷರು ಮತ್ತೇನು ಮಾಡಬೇಕೆಂಬುದು ನಾನು ನಿನಗೆ ಹೇಳುತ್ತೇನೆ ಕೇಳು. ಈ ದಿನ ನಾರಾಯಣ ಪೂಜೆ ಮಾಡಿ ಬ್ರಾಹ್ಮಣ ಪೂಜೆ ಮಾಡಿ ಯಥಾಶಕ್ತಿ ದಾನ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಧನ್ಯವಾದಗಳು. ಶಿವಶಂಕರ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ಇದನ್ನು ಹೇಳ್ತೀರಾ ಶ್ಲೋಕ? ಎಸ್, ಹೇಳ್ತಾರೆ ಮಾತಾಜಿ. ಅನ್ನ ವಸ್ತ್ರಂ ತಥಾ ಗಾವೋ ಜಲಂ ಶಯ್ಯಾಸನಂ ಶುಭಂ ಕಮಂಡಲುಸ್ತಥಾ ಛತ್ರಂ ದಾತವ್ಯಂ ನಿರ್ಜಲಾದಿನೇ. ಅನ್ನಂ ವಸ್ತ್ರಂ ತಥಾ ಗಾವೋ ಜಲಂ ಶಯ್ಯಾಸನಂ ಶುಭಂ ಕಮಂಡಲುಸ್ತಥಾ ಛತ್ರಂ ದಾತವ್ಯಂ ನಿರ್ಜಲಾದಿನೇ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಲ್ಲ? ಅನ್ನ ವಸ್ತ್ರಂ ತಥಾ ಗಾವೋ ಜಲಂ ಶೈಷ್ಯನ್ಸನಂ ಶುಭಂ ಕಮಂಡಲಾಸ್ತುತಾ ಛತ್ರಂ ದಾತವ್ಯಂ ನಿರ್ಜಲಾದಿನೇ. ಹೇ ರಾಜನೇ, ಬ್ರಾಹ್ಮಣರು ಸಂತುಷ್ಟರಾದರೆ ನಾರಾಯಣನು ಸಂತುಷ್ಟನಾಗುತ್ತಾನೆ. ಯಾವನು ಈ ಏಕಾದಶಿ ವ್ರತ ಮಾಡುವುದಿಲ್ಲವೋ ಆತನು ಆತ್ಮದ್ರೋಹಿಯಾಗಿರುತ್ತಾನೆ. ಯಾರು ಶಾಂತ ಸ್ವಭಾವವುಳ್ಳವರು, ದಾನ ಧರ್ಮದಲ್ಲಿ ಆಸಕ್ತಿಯುಳ್ಳವರು, ಉಪವಾಸ ಮಾಡಿ ವಾಸುದೇವನ ಪೂಜೆ ಮಾಡುವರೋ ಅವರು ತಮ್ಮ 100 ಮಂದಿ ಪೂರ್ವಜರ ಸಹಿತವಾಗಿ ವಿಷ್ಣು ಲೋಕಕ್ಕೆ ಪ್ರಾಪ್ತರಾಗುತ್ತಾರೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ರೂಪಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಏಕಾದಶಿಯ ಮಾರನೇ ದಿನ ಯಥಾಶಕ್ತಿ ದಾನಾದಿಗಳನ್ನು ಮಾಡಬೇಕು. ಯಾವ ಮನುಷ್ಯನು ಪ್ರಾಣಿಯ ದಿವಸ ಸತ್ಪಾತ್ರ ಬ್ರಾಹ್ಮಣನಿಗೆ ಪಾದರಕ್ಷೆಯನ್ನು ದಾನ ಮಾಡುತ್ತಾನೋ ಅವನು ಸುವರ್ಣದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗುತ್ತಾನೆ. ಯಾರು ಈ ಏಕಾದಶಿಯ ಕಥೆಯನ್ನು ಹರೇ ಕೃಷ್ಣ ಕೇಳುತ್ತಾರೋ ಮತ್ತು ಮಾತಾಜಿ, ಭಕ್ತಿಯಿಂದ ಧನ್ಯವಾದಗಳು. ಕೇಳುತ್ತಾರೋ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಂದ್ ಸ್ವಲ್ಪ ಇದೆ, ಇನ್ನೊಬ್ಬರಿಗೆ ಕೊಡ. ವಿಜಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಾನ ಮಾಡುತ್ತಾನೆ ಅವನು ಸುವರ್ಣದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗುತ್ತಾನೆ. ಯಾರು ಈ ಏಕಾದಶಿಯ ಕಥೆಯನ್ನು ಕೇಳುತ್ತಾರೋ ಮತ್ತು ಭಕ್ತಿಯಿಂದ ಕೇಳುತ್ತಾರೋ ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಇದರಲ್ಲಿ ಶಂಕೆ ಇಲ್ಲ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಶ್ರದ್ಧಾವಿಧಿ ಮಾಡಿದ ಪುಣ್ಯವು ಈ ಮಹಾತ್ಮೆ ಕೇಳಿದ ಮಾತ್ರದಿಂದ ಸಿಗುತ್ತದೆ. ಶ್ರೀ ಪದ್ಮಪುರಾಣ ಹಾಗೂ ಮಹಾಭಾರತದಲ್ಲಿ ನಿರ್ಜಲ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ ಕೂಡ. ಇದು ಜ್ಯೇಷ್ಠ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ. ಸೊ ಇದು ಮುಖ್ಯವಾಗಿ ಭೀಮಸೇನನಿಗೆನೆ ಹೇಳಿರುವಂತಹ ಏಕಾದಶಿ. ಹಾಗೇನೆ ಇದು ಕಲಿಯುಗದ ಜನರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಏಕಾದಶಿ. ಆದ್ರೆ ಈ ಕಲಿಯುಗದ ಜನರಿಗೆ ಇಷ್ಟು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ವೇದವ್ಯಾಸರು ಭೀಮಸೇನನಿಗೆ ಈ ಒಂದು ಏಕಾದಶಿಯ ಮಹಿಮೆಯನ್ನ ಹೇಳಿರುವಂಥದ್ದು. ಒಂದು ದಿನ ಭೀಮಸೇನ ತಮ್ಮ ಮನೆಯಲ್ಲಿ ಅಂತಂದ್ರೆ ತಮ್ಮ ಅಣ್ಣಂದಿರು ಅಂದ್ರೆ ಯುಧಿಷ್ಠಿರ, ತಮ್ಮ ತಮ್ಮಂದಿರು, ಇವರು ಎಲ್ಲರೂ 5 ಪಂಚಪಾಂಡವರಲ್ಲಿ ಭೀಮಸೇನನನ್ನ ಬಿಟ್ಟು ಉಳಿದವರು ಕುಂತಿ ಮಾತೆ, ದ್ರೌಪದಿ, ನಕುಲ, ಸಹದೇವ ಎಲ್ಲರನ್ನೂ ಕೂಡ ಏಕಾದಶಿಯನ್ನ ಪಾಲನೆ ಮಾಡ್ತಿದ್ರು. ಪ್ರತಿಯೊಂದು ಏಕಾದಶಿ ಅಂದ್ರೆ ಒಂದು ತಿಂಗಳಲ್ಲಿ ಬರುವಂತಹ 2 ಏಕಾದಶಿ, ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷದ ಏಕಾದಶಿಯನ್ನ, ಜೊತೆಗೆ 24 ಏಕಾದಶಿ, ವರ್ಷದಲ್ಲಿ ಬರುವಂತಹ 24 ಏಕಾದಶಿಯನ್ನು ಕೂಡ ಅವರು ಮಾಡ್ತಾ ಇದ್ರಂತೆ. ಭೀಮಸೇನನು ಕೂಡ ಮಾಡ್ತಾ ಇದ್ರು, ಮಾಡ್ತಾ ಇಲ್ಲ ಅಂತ ಇಲ್ಲ. ಆದ್ರೂನು ಅವರಿಗೆ ಯಾವಾಗ ಅನ್ನ ತಿನ್ನಬೇಡ ಅಂತ ಹೇಳಿದಾಗ ಅವ್ರಿಗೆ ಆ ಹಸಿವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಅವರು ನಾನು ಏನು ಮಾಡಬೇಕು ಅಂತ ಚಿಂತೆಯಲ್ಲಿ ಇದ್ದಾಗ ಅವರು ವೇದವ್ಯಾಸರ ಬಳಿಗೆ ಹೋಗ್ತಾರೆ. ವೇದವ್ಯಾಸರಿಗೆ ಏನ್ ಹೇಳ್ತಾರೆ, ಭೀಮಸೇನ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಏಕಾದಶಿಯ ಉಪವಾಸ ಮಾಡಿದ್ರು ಕೂಡ ನನಗೆ ಯಾಕೆ ಏಕಾದಶಿಯ ಉಪವಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನನ್ನಲ್ಲಿರುವುದು ಒಂದು ಜಠರಾಗ್ನಿ ಅಂತ ಹೇಳ್ತಾನೆ. ನನ್ನಲ್ಲಿರುವುದು ಜಠರಾಗ್ನಿ. ಅಂದ್ರೆ ಜಠರಾಗ್ನಿ ಪ್ರತಿಯೊಬ್ಬರಲ್ಲಿ ಜಠರಾಗ್ನಿ ಇರುತ್ತೆ.
ಆದ್ರೆ ಭೀಮಸೇನಲ್ಲಿರುವುದು ಒಂದು ಬೆಂಕಿಯಿಂದ ಉರಿಯುತ್ತಿರುವಂತಹ ಒಂದು ಜಠರಾಗ್ನಿ. ಅಲ್ಲಿ ಕೇವಲ ಅನ್ನವನ್ನ ಹಾಕಿದಾಗ ಮಾತ್ರ ಆ ಜಠರಾಗ್ನಿ ಶಾಂತ ಆಗ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಹೆಸರು ವೃಕ ಅಂತ. ಅದಕ್ಕೋಸ್ಕರ ಭೀಮಸೇನನ ಇನ್ನೊಂದು ಹೆಸರು ವೃಕೋಧರ. ವೃಕ ಅನ್ನೋದು ಜಠರಾಗ್ನಿ, ಯಾವಾಗ್ಲೂ ಜಠರದ ಅಗ್ನಿ ಉರಿತಾ ಇರುವಂತದ್ದು. ಅದರಲ್ಲಿ ಅನ್ನ ಹೋದಾಗ ಮಾತ್ರ ಅದು ಉರಿಯುವುದು ಕಡಿಮೆ ಆಗ್ತಿರುವಂತದ್ದು, ಅದಕ್ಕೆ ವೃಕ ಅಂತ ಕರೀತಾರೆ. ಇಲ್ಲಿ ಅವನು ಹೀಗೆ ಹೇಳಿದಾಗ ಅತಿವಾನ್ನ ಯದಾಶ್ಯಾಮಿ ತದಾ ಸಮುಪಶಾಮೇತಿ ಅಂತ ಹೇಳ್ತಾರೆ. ಅಂದ್ರೆ ನನ್ನೊಳಗೆ ಈ ಒಂದು ವೃಕ ಅನ್ನುವಂತಹ ಬೆಂಕಿ ಸದಾ ಉರಿತಾ ಇರೋದ್ರಿಂದ ಅದು ಅನ್ನ ಕೊಟ್ರೆ ಮಾತ್ರ ಶಾಂತ ಆಗತ್ತೆ. ನಾನು ಹೇಗೆ ಈ ಎಲ್ಲ 24 ಏಕಾದಶಿಯನ್ನ ಪಾಲಿಸ್ಲಿ ಅಂತ ವ್ಯಾಸದೇವರಿಗೆ ಕಳಕಳಿಯಿಂದ ಬೇಡ್ಕೊಳ್ತಾನೆ. ಮತ್ತೆ ಇನ್ನೊಂದು ವಿಷಯವನ್ನ ಹೇಳ್ತಾನೆ. ಯಾರು? ಭೀಮಸೇನ ವ್ಯಾಸರಿಗೆ. ಏಕಭುಕ್ತೇನ ಶಕ್ತೋಹಂ ಉಪವಾಸಂ ಕಥಂ ಅಂತ. ಏಕಭುಕ್ತೇನ ಶಕ್ತೋಹಂ ಅಂದ್ರೆ ಒಂದೇ ಹೊತ್ತು ಊಟವನ್ನ ಬಿಟ್ರೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಉಪವಾಸ ಮಾಡಿದ್ರೆ ನಾನು ಹೇಗೆ ಆಹಾರವನ್ನ ಬಿಟ್ಟಿರಬಹುದು ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಆವಾಗ ವೇದವ್ಯಾಸರು ಹೇಳ್ತಾರೆ, ನಿನಗೆ ನಾನು ಒಂದು ವ್ರತವನ್ನ ಹೇಳ್ತೇನೆ, ಆ ಕೇಶವ ಪೂಜೆ ಹೇಗೆ ಮಾಡುವುದು ಅನ್ನೋದನ್ನ ನಾನು ನಿನಗೆ ಹೇಳುತ್ತೇನೆ ಅಂತ ಹೇಳ್ತಾರೆ. ಮತ್ತೆ ಈಗಾಗ್ಲೇ ನಿನಗಿದು ಗೊತ್ತು, ಯಾಕಂದ್ರೆ ವೇದಗಳಲ್ಲಿ ಏನು ವೈದಿಕ ವೇದಗಳಲ್ಲಿ ಇದು ತಿಳಿಸಿರೋದು. ಏನು ಅಂತ, ಯಾರು ನರಕಕ್ಕೆ ಹೋಗೋದಿಲ್ಲ ಅಂತಂದ್ರೆ ಹೋಗ್ಬಾರ್ದು ಅಂತ ಬಯಸ್ತಾರೋ, ಹೋಗೋದು ಬೇಡ ಅಂತ ಬಯಸ್ತಾರೋ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೋ, ಅಥವಾ ದುಃಖ ಬೇಡ ಸುಖ ಬೇಕು ಅಂತ ಬಯಸ್ತಾರೋ ಅಂತವರು ಈ ಏಕಾದಶಿಯನ್ನ ಪಾಲನೆ ಮಾಡಲೇಬೇಕು. ಅಂದ್ರೆ ಇವು ಎಲ್ಲವೂ ಕೂಡ ಪ್ರತಿಫಲದಾಯಕವಾದಂತಹ ವೈದಿಕ ಆಚರಣೆಗಳಾದ್ರೂ ಕೂಡ ನಾವು ಯಾವುದೇ ಫಲದ ಅಪೇಕ್ಷೆಯನ್ನ ಇಟ್ಕೊಂಡು ಮಾಡಬಾರ್ದು. ಏಕಾದಶಿಯನ್ನ ಕೇವಲ ಭಗವಂತನ ಹತ್ತಿರದಲ್ಲಿ ನಾವು ವಾಸ ಮಾಡುವುದರ ಮೂಲಕ ಏಕಾದಶಿಯನ್ನ ಆಚರಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ವೇದವ್ಯಾಸರು ಮುಂದುವರಿಸ್ತಾ ಹೇಳ್ತಾರೆ, ಭೀಮಸೇನ, ನಿನಗೆ ನರಕದ ಭಯವಾಗಿ ಸ್ವರ್ಗದ ಇಚ್ಛೆ ಇದ್ದರೆ, ಅಂದ್ರೆ ನರಕ ಬೇಡ ನನಗೆ ಸ್ವರ್ಗ ಬೇಕು ಅಂತ ಏನಾದ್ರೂ ಇದ್ರೆ, ನೀನು ಶುಕ್ಲ ಪಕ್ಷದಲ್ಲಿಯ ಮತ್ತು ಕೃಷ್ಣ ಪಕ್ಷದಲ್ಲಿ ಏಕಾದಶಿಯ ದಿವಸ ನೀನು ಊಟ ಮಾಡಬೇಡ ಅಂತ ಹೇಳ್ತಾರೆ. ಊಟ ಮಾಡಬೇಡ ಅಂದ ತಕ್ಷಣ ಮತ್ತವನಿಗೆ ಇನ್ನಷ್ಟು ಭಯವಾಗತ್ತೆ. ಸೊ ಭೀಮಸೇನ ಹೇಳ್ತಾರೆ, ತಾತ ನೀವು ಬಹಳ ಬುದ್ಧಿವಂತರು. ಈಗಾಗ್ಲೇ ನೀವು ನಿನ್ಗೆ ನರಕ ಬೇಡ ಸ್ವರ್ಗ ಬೇಕು ಅಂತ ನೀನ್ ಬಯಸಿದ್ರೆ, ಈಗ ನರಕದಲ್ಲಿ ಹೋದ್ರೆ ಮತ್ತೆ ಅವರಿಗೆ ಮೃಷ್ಟಾನ್ನ ಭೋಜನ ಸಿಗೋದಿಲ್ಲ. ಹಾಗಾಗಿ ನೀನು ಸ್ವರ್ಗ ಹೋಗಲು ಬಯಸಿದ್ರೆ ನೀನು ಊಟ ಮಾಡಬೇಡ ಅಂತ ಅವರು ಹೇಳಿದ್ರು. ಅದಕ್ಕಾಗಿ ಭೀಮಸೇನ ವೇದವ್ಯಾಸರಿಗೆ ಅಂತಂದ್ರೆ ಅವರ ತಾತ ಆಗ್ಬೇಕು, ಬುದ್ಧಿವಂತ ಅಂತ ಹೇಳ್ತಾರೆ. ನಿಮಗೆ ನಾನು ನಿಜವಾಗಿ ಹೇಳುತ್ತೇನೆ, ನನಗೆ ಒಂದು ಹೊತ್ತು ಊಟ ಮಾಡಿ ಸಹ ಉಪವಾಸವಿರಲು ಸಾಧ್ಯವೇ ಇಲ್ಲ ಅಂತ ಭೀಮಸೇನ ಹೇಳ್ತಾರೆ. ಅದರಿಂದ ನನಗೆ ಉಪವಾಸವು ಶಕ್ಯವಿಲ್ಲ, ನನಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹೊಟ್ಟೆನಲ್ಲಿ ಬಕನೆಂಬ ಅಗ್ನಿ, ಅಂದ್ರೆ ಆ ಬಕ ನೆಂಬ ಅಗ್ನಿ ಹೆಸರು ವೃಕ. ಹಾಗಾಗಿ ಅವನಿಗೆ ವೃಕೋದರ ಅಂತ ಹೆಸರು. ಅದು ಯಾವಾಗ್ಲೂ ಕೂಡ ಪ್ರಜ್ವಲಿತವಾಗುತ್ತೆ, ಅನ್ನ ಹೋದಾಗ ಮಾತ್ರ ಅದು ಶಾಂತವಾಗತ್ತೆ ಅನ್ನೋದನ್ನ ಮತ್ತೆ ಅವನು ಭೀಮಸೇನ ವೇದವ್ಯಾಸರಿಗೆ ತಿಳಿಸ್ತಾರೆ. ಹಾಗಾಗಿ ಏನ್ ಕೇಳ್ತಾರೆ, ಅದರಿಂದ ನನಗೆ ಅಂಥದ್ದನ್ನೇ ಹೇಳಿರಿ, ಎಂತದು ನನಗೆ ಹೇಳ್ಬೇಕು ಅಂದ್ರೆ, ನಾನು ಒಂದು ಉಪವಾಸ ಮಾಡಿದ್ರೆ ಎಲ್ಲಾ ಏಕಾದಶಿ ಉಪವಾಸ ಮಾಡಿದ ಹಾಗೆ ಇರಬೇಕು ಅಂತ ಒಂದು ಯಾವ್ದಾದ್ರು ಉಪಾಯವನ್ನ ನನಗೆ ತಿಳಿಸಿ ಅಂತ ವೇದವ್ಯಾಸರಿಗೆ ಹೇಳ್ತಾರೆ. ಅವಾಗ ವೇದವ್ಯಾಸರು ತುಂಬಾ ನಗುತ್ತಾರೆ. ಯಾಕಂದ್ರೆ ಇಂಥ ಪ್ರಾಮಾಣಿಕವಾದಂತಹ ಒಂದು ಪ್ರಶ್ನೆಯನ್ನ ಒಡ್ಡಿ ಚಿಕ್ಕ ಮಗುವಿನ ತರ ಭೀಮಸೇನ ವೇದವ್ಯಾಸರಿಗೆ ಕೇಳಿದಾಗ ವೇದವ್ಯಾಸರಿಗೆ ನಗು ಬರುತ್ತೆ. ಅಂದ್ರೆ ಈ ಒಂದು ವರ್ಷದಲ್ಲಿ ಇರುವಂತಹ 24 ಏಕಾದಶಿಗೆ ಸಮನಾಗಿರುವಂತಹ ಒಂದು ಏಕಾದಶಿನ ಮಾತ್ರ ತಿಳಿಸಿ, ಯಾಕಂದ್ರೆ ನನಗೆ ಕೇವಲ ಒಂದು ಏಕಾದಶಿಯನ್ನ ಮಾಡ್ಲಿಕ್ಕೆ ನಾನು ಶಕ್ಯನಿದ್ದೇನೆ, ಅಂದ್ರೆ ಮಾಡ್ಲಿಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತ ಭೀಮಸೇನ ತಿಳಿಸ್ತಾರೆ. ಆವಾಗ ವೇದವ್ಯಾಸರು, ಭೀಮಸೇನ, ಮನುಷ್ಯರು ಯಾವ ರೀತಿಯಿಂದ ನಿಯಮಗಳನ್ನ ಪಾಲಿಸಬೇಕು ಅದು ನಿನಗೆ ಈಗಾಗಲೇ ಗೊತ್ತು. ವೈದಿಕ ಧರ್ಮ ಹೇಗೆ ಇದೆ ಎಂಬುದನ್ನು ನೀನು ಕೇಳಿರುವೆ, ತಿಳಿದುಕೊಂಡಿರುವೆ, ಅದನ್ನ ಅರಿತಿರುವೆ ನೀನು. ಹಾಗಾಗಿ ರಾಜಶ್ರೇಷ್ಠನಾದ ಭೀಮಸೇನನೇ ಧರ್ಮಗಳನ್ನು ಕಲಿಯುಗದಲ್ಲಿ ಆಚರಿಸುವುದು ಶಕ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಾರಂದ್ರೆ, ಕಲಿಯುಗದ ಜನರಿಗೆ ಪ್ರತಿಯೊಂದು ಕ್ಷಣದಲ್ಲಿ ಏನಾದ್ರೂ ತಿಂದು ಇರುವಂತಹ ಒಂದು ಅವರಿಗೆ ಹವ್ಯಾಸ. ಇಲ್ಲಿ ಆಕ್ಚುಲಿ ಭೀಮಸೇನ ಈ ಒಂದು ಪ್ರಶ್ನೆ ಒಡ್ಡಿರೋದು ತನಗಾಗಿ ಅಲ್ಲ. ಭೀಮಸೇನ ಎಲ್ಲರ ಜೊತೆಗೆ, ತಮ್ಮ ಕುಟುಂಬದವರ ಜೊತೆಗೆ ಅವರೂ ಕೂಡ ಈ ಒಂದು ಏಕಾದಶಿ ವ್ರತ ಪಾಲಿಸ್ತಿದ್ರಂತೆ.
ಆದ್ರೂ ಕಲಿಯುಗದ ಜನರಿಗಾಗಿ ಇದನ್ನ ನೀನು ಕೇಳ್ತಾ ಇದ್ದೀಯಾ ಅನ್ನುವಂತಹ ಮಾತನ್ನು ಇಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಯಾಕಂದ್ರೆ ಕಲಿಯುಗದ ಜನರಿಗೆ ಇದು ಸಾಧ್ಯ ಆಗೋದಿಲ್ಲ. 24 ಏಕಾದಶಿಯನ್ನ ಮಾಡ್ಲಿಕ್ಕೆ, 15 ದಿವಸಕ್ಕೊಮ್ಮೆ ಏಕಾದಶಿಯನ್ನ ಮಾಡ್ಲಿಕ್ಕೆ, ಅಂತವರಿಗಾಗಿ ಇಂಥ ಒಂದು ಏಕಾದಶಿಯನ್ನ ಮಾಡಿದ್ರೆ 23 ಏಕಾದಶಿಯ ಮಾಡಿದಂತಹ ಫಲ ಅವ್ರಿಗೆ ಒದಗುತ್ತೆ ಅನ್ನೋದನ್ನ ನಿನ್ನ ಮೂಲಕ ಅವ್ರಿಗೆ ಹೇಳ ಬಯಸಲು ನೀನು ಇಚ್ಛೆ ಮಾಡಿದ್ದೀಯ. ಹಾಗಾಗಿ ಇದು ನಿಜಕ್ಕೂ ಪ್ರಶಂಸನೀಯ ಅಂತ ಇಲ್ಲಿ ವೇದವ್ಯಾಸರು ಭೀಮಸೇನನಿಗೆ ತಿಳಿಸ್ತಾರೆ. ಮತ್ತೆ ಕಡಿಮೆ ಖರ್ಚಿನಲ್ಲಿ ಸ್ವಲ್ಪ ಉಪಾಯ ಮಾತ್ರದಿಂದ ಮಹಾಫಲವನ್ನು ಕೊಡುವಂತ ಈ ಒಂದು ಪುರಾಣದಲ್ಲಿ ಇರುವಂತಹ ಒಂದು ಸಾರವನ್ನ ನಾನು ನಿನಗೆ ಹೇಳುತ್ತೇನೆ, ಕೇಳು ಅಂತ ವೇದವ್ಯಾಸರು ಹೇಳ್ತಾರೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಭೋಜನವನ್ನ ಮಾಡಬಾರ್ದು. ಯಾರು ಭೋಜನವನ್ನ ಯಾವನು ಉಪವಾಸ ಮಾಡುತ್ತಾನೋ ಅಂತವನು ಎಂದೂ ನರಕಕ್ಕೆ ಹೋಗುವುದಿಲ್ಲ. ಆದರೆ ಯಾರು ಏಕಾದಶಿ ದಿನ ಭೋಜನ ಮಾಡುವರೋ ಅವರು ದುರ್ಗತಿಯನ್ನ ಪಡೆಯುತ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ಏಕಾದಶ್ಯಾಂ ದಿನೇ ಯೋನ್ನಂ ಭುಕ್ತೆ ಪಾಪಂ ಭುನಕ್ತಿ ಸಹ ಇಹಲೋಕೆ ಚ ಚಾಂಡಾಲೋ ಮೃತಃ ಪ್ರಾಪ್ನೋತಿ ದುರ್ಗತಿಂ. ಯಾವಾಗ ಪ್ರಾಪ್ನೋತಿ ದುರ್ಗತಿಂ, ದುರ್ಗತಿ ಪ್ರಾಪ್ತವಾಗುತ್ತೆ ಅಂತ ವೇದವ್ಯಾಸರು ಹೇಳಿದ್ರೋ ಆವಾಗ ಭೀಮಸೇನನಿಗೆ ನಡುಕ ಪ್ರಾರಂಭ ಆಯಿತು, ಅಂಜಲಿಕ್ಕೆ ಪ್ರಾರಂಭ ಮಾಡಿದ. ಹೇಗೆ ಇದು ನಾನು ಮಾಡದೇ ಇದ್ರೆ ಈ ತರ ದುರ್ಗತಿ ಆಗತ್ತಾ ಅಂದಾಗ ಆವಾಗ ಭೀಮಸೇನೆ ಹೇಳ್ತಾರೆ, ತಾತ ನಾನು ಉಪವಾಸ ಮಾಡಲು ಅಸಮರ್ಥನಿರುವೆ, ಅದರಿಂದ ಬಹಳ ಫಲವನ್ನು ಕೊಡುವಂತಹ ಒಂದೇ ಒಂದು ಏಕಾದಶಿ ವ್ರತವನ್ನ ನನಗೆ ಹೇಳಿರಿ ಅಂತ ಭೀಮಸೇನ ತಿಳಿಸ್ತಾರೆ. ಆವಾಗ ವ್ಯಾಸರು ಹೇಳ್ತಾರೆ, ಜ್ಯೇಷ್ಠ ಮಾಸದಲ್ಲಿಯ ಶುಕ್ಲ ಪಕ್ಷದಲ್ಲಿಯ ಈ ಒಂದು ನಿರ್ಜಲ ಅನ್ನುವಂತಹ ಏಕಾದಶಿ, ಅವಾಗ ಸೂರ್ಯನು ವೃಷಭ ಇಲ್ಲವೇ ಮಿಥುನ ರಾಶಿಯಲ್ಲಿ ಬರುವ ಏಕಾದಶಿ ದಿವಸ ನೀನು ಬೇಗನೆ ಸ್ನಾನ ಮಾಡಿ ನೀರು ಸಹ ಕುಡಿಯದೆ ಅವತ್ತಿನ ದಿನ, ಏಕಾದಶಿಯ ದಿನ ಅಂದ್ರೆ ದಶಮಿಯ ದಿನನೇ ಈವ್ನಿಂಗ್ ಅಂದ್ರೆ 7 ಗಂಟೆಯಿಂದ 6 ಗಂಟೆ ಮುಂದ್ಗಡೆಯಿಂದಾನೇ ಈ ಒಂದು ವ್ರತದ ವ್ರತ ಪ್ರಾರಂಭ ಆಗತ್ತೆ. ಆಕ್ಚುಲಿ ದಶಮಿಯಿಂದಾನೇ ಪ್ರಾರಂಭ ಆಗತ್ತೆ. ದಶಮಿಯ 7 ಗಂಟೆ ಮುಂದೆ ನಾವು ಯಾವುದೇ ಧಾನ್ಯವನ್ನ ತೆಗೆದುಕೊಳ್ಳೇಬಾರ್ದು. ಮತ್ತೆ ಮರುದಿನ ಯಾವಾಗ ಏಕಾದಶಿ ಇರುತ್ತೋ ಆವಾಗ ಈ ಒಂದು ಸೂರ್ಯ ವೃಷಭ ರಾಶಿಯಲ್ಲಿ ಇರ್ತಾನೆ ಅಥವಾ ಮಿಥುನ್ ರಾಶಿಯಲ್ಲಿ ಇರ್ತಾನೆ. ಆ ಸಮಯದಲ್ಲಿ ನಾವು ಈ ಒಂದು ಸ್ನಾನವನ್ನ ಮಾಡಿ ಸ್ವಲ್ಪ ನೀರನ್ನ ಕುಡಿಯದೆ ಮತ್ತೆ ಅಚಮನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅದನ್ನ ಅಚಮನ ಅಂತಂದ್ರೆ ನಮ್ಮ ದೇಹವನ್ನ ಶುಚಿ ಮಾಡಿಸ್ಕೊಳ್ಳಿಕ್ಕೆ ಇರುವಂತಹ ಅಚಮನ. ಆ ಅಚಮನ ಹೇಗೆ ಮಾಡ್ಲಾಗತ್ತೆ ಅಂತಂದ್ರೆ ಕೇವಲ ಒಂದು ಹೆಸರು ಕಾಳು ಮುಳುಗುವಷ್ಟು ನೀರು, ನಮ್ಮ ಕೈಯಲ್ಲಿ ಒಂದು ಹೆಸರು ಕಾಳು ಇಟ್ಕೊಂಡಾಗ ಆ ಹೆಸರು ಕಾಳು ಮುಳುಗುವಷ್ಟು ನೀರನ್ನ ಹಾಕಿದಾಗ ಒಂದು ಬಿಂದು ಅಂತ ಹೇಳ್ತೇವೆ, ಒಂದು ಡ್ರಾಪ್ ಅಂತ ಹೇಳ್ತೇವೆ. ಆ ಒಂದು ಡ್ರಾಪ್ ಅನ್ನ ಮಾತ್ರ ನಾವು 3 ವೇಳೆ ತೆಗೆದುಕೊಳ್ಬೇಕಷ್ಟೇ, ಅದೇ ಅಚಮನ ಅಂತ ಹೇಳ್ತೇವೆ. ಇದರಿಂದ ನಮ್ಮ ಒಂದು ಶರೀರ ಶುದ್ಧಿ ಆಗ್ತದೆ, ಮತ್ತೆ ಏಕಾದಶಿ ಮಾಡ್ಲಿಕ್ಕೆ ಅದು ಏನಾಗತ್ತೆ, ಸಫಲ ಆಗತ್ತೆ ಅಂತ. ಹಾಗಾಗಿ ನೀನು ಅದನ್ನ ಬಿಟ್ರೆ ಮತ್ ಯಾವ್ದೇ ನೀರನ್ನ ಇಲ್ಲಿ ತೆಗೆದುಕೊಳ್ಬಾರ್ದು. ಸೊ ಈ ವ್ರತವನ್ನ ಮಾಡುವವರು ಸೂರ್ಯೋದಯದಿಂದ ಅಂದ್ರೆ ಏಕಾದಶಿಯ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದವರೆಗೆ, ದ್ವಾದಶಿಯ ಬೆಳಗಿನ ಜಾವದವರೆಗೆ, ಸೂರ್ಯ ಉದಯದವರೆಗೆ ನೀವು ನೀರು ಕುಡಿಯದೆ ವ್ರತವನ್ನ ಪಾಲಿಸಬೇಕು ಅಂತ ಭೀಮಸೇನನಿಗೆ ವೇದವ್ಯಾಸರು ತಿಳಿಸ್ತಾರೆ. ಅಂದರೆ ಅಂತವ್ರು ಯಾರು ಈ ಒಂದು ನಿರ್ಜಲ ಏಕಾದಶಿಯನ್ನ ಮಾಡ್ತಾರೋ ಅವರು 12 ಏಕಾದಶಿ ಮಾಡಿದ ಫಲ ಸಿಗುತ್ತೆ. ಮತ್ತೆ ದ್ವಾದಶಿ ಎಂದು ಬೆಳಗ್ಗೆ ಎದ್ದು ಸ್ವಚ್ಛ ಸ್ನಾನ ಮಾಡಿ, ಅಂದ್ರೆ ದ್ವಾದಶಿಗೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ದ್ವಾದಶಿ ಎಂದು ಬೆಳಗ್ಗೆ ಸ್ನಾನವನ್ನ ಮಾಡಿ ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಜಲದಾನ ಇಲ್ಲವೇ ಸುವರ್ಣದಾನ ಮಾಡಿ ನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸಿ ಅನಂತರ ಬ್ರಾಹ್ಮಣರ ಸಹಿತವಾಗಿ ಭೋಜನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಬೆಳಗಿನ ಜಾವ ಸ್ನಾನವನ್ನ ಮಾಡಿ ಬ್ರಾಹ್ಮಣರನ್ನ ಅಂದ್ರೆ ಮಾಡಿದಂತಹ ಪ್ರಸಾದವನ್ನ ಮೊದಲು ಬ್ರಾಹ್ಮಣರಿಗೆ ಬಡಿಸಿ ಆಮೇಲೆ ನೀವು ಅದನ್ನ ತೆಗೆದುಕೊಳ್ಬೇಕು, ಮತ್ತೆ ಅವರಿಗೆ ಜಲದಾನವನ್ನ ಮಾಡ್ಬೇಕು ಅಂತ ಸೂಚಿಸಿದ್ದಾರೆ. ಜಲದಾನ ಯಾಕೆ? ನಿರ್ಜಲ ಅಂದ್ರೆ ಇಲ್ಲಿ ನಾವು ಜಲವನ್ನ ವರ್ಜಿಸಿರೋದ್ರಿಂದ, ತ್ಯಾಗ ಮಾಡಿರೋದ್ರಿಂದ ಅವತ್ತಿನ ದಿನ ಒಂದು ಕುಂಭದಲ್ಲಿ ಅಂದ್ರೆ ಅದಕ್ಕೆ ಉದಕುಂಭ ಅಂತ ಕರೀತಾರೆ, ಉದಕುಂಭ ದಾನ ಅಂತ ಕರೀತಾರೆ. ಅಂದ್ರೆ ಉದಕ ಅಂತಂದ್ರೆ ನೀರು, ಹಾಗಾಗಿ ಉದಕುಂಭ ದಾನ ಅಂತ ಹೇಳ್ತಾರೆ. ಈ ಉದಕುಂಭ ದಾನವನ್ನ ನಾವು ಬ್ರಾಹ್ಮಣರಿಗೆ ಮಾಡ್ಬೇಕು. ಅದು ಯಾರಿಗೆ? ಅರ್ಹನಾದಂತಹ ಬ್ರಾಹ್ಮಣರಿಗೆ ಮಾಡ್ಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಇದಕ್ಕೆ ಮಾಡುವಾಗ ಒಂದು ಇದು ಕೂಡ ಇದೆ, ಶ್ಲೋಕ ಇದೆ. ಈ ನಾವು ದಾನ ಮಾಡುವಾಗ ಹೇಳ್ಬೇಕಾಗಿರುವಂತಹ ಶ್ಲೋಕ ಅದು ಮುಂದೆ ಬರುತ್ತೆ, ಅದನ್ನ ನಾನು ನಿಮಗೆ ತಿಳಿಸ್ತೇನೆ. ಭೀಮಸೇನ ಈ ಪ್ರಕಾರ ವ್ರತ ಮಾಡಿದರೆ ಯಾವ ಪುಣ್ಯವು ದೊರೆಯುವುದೋ
ಅಂಥದ್ದನ್ನು ನೀನು ಕೇಳು. ಅಂದ್ರೆ ಈ ನಿರ್ಜಲ ಏಕಾದಶಿ ಈ ಒಂದು ವ್ರತವನ್ನ ನೀರನ್ನು ಕೂಡ ಕುಡಿಯಲಾರದೆ ಮಾಡುವಂತಹ ಈ ಏಕಾದಶಿಯ ಮಹಿಮೆ ಏನು ಅನ್ನೋದನ್ನ ಕೇಳು ಅಂತ ಇಲ್ಲಿ ವ್ಯಾಸದೇವರು ಹೇಳ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ಏಕಾದಶಿ ಬರುವವೋ ಅಷ್ಟು ಏಕಾದಶಿಯ ಫಲವು ಈ ಏಕಾದಶಿ ಮಾಡೋದ್ರಿಂದ ದೊರೆಯುತ್ತದೆ. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಏಕಾದಶಿ ಬರುತ್ತೆ? 24. ಆ 24ರಲ್ಲಿ ಒಂದು ನಿರ್ಜಲ ಏಕಾದಶಿ ಬಿಟ್ರೆ 23 ಏಕಾದಶಿಯ ಫಲವು ಈ ಒಂದು ಏಕಾದಶಿ ಮಾಡೋದ್ರಿಂದ ದೊರೆಯುತ್ತೆ. ಇದ್ರ ಅರ್ಥ ಹೀಗಲ್ಲ, ಈಗ 23 ಏಕಾದಶಿ ಮಾಡಿದಷ್ಟು ಫಲ ಈ ಒಂದು ಏಕಾದಶಿ ಮಾಡಿದ್ರೆ ಸಿಗುತ್ತೆ ಅಂದಾಗ ಈ 23 ಮಾಡಬಾರದು ಅಂತ ಅಲ್ಲ. ಹಾಗೆ ವೇದವ್ಯಾಸರು ಇಲ್ಲಿ ತಿಳಿಸಿಲ್ಲ. ಇಲ್ಲಿ ತಿಳಿಸಿರೋದು ಕೇವಲ ಕಲಿಯುಗದ ಜನರು ಹೀಗಿರ್ತಾರೆ ಅನ್ನೋದಕ್ಕೋಸ್ಕರ, ನಿಂತರ ಇರ್ತಾರೆ ಅನ್ನೋದಕ್ಕೋಸ್ಕರ. ಆದ್ರೆ ವಿನಃ ಇಲ್ಲಿ ಬೇರೆ ಏಕಾದಶಿಯನ್ನು ಕೂಡ ನೀವು ಪಾಲಿಸ್ಲೇಬೇಕು. ಯಾಕಂದ್ರೆ ನೀವು ಮಾಡ್ತಾ ಇರುವಂತಹ ಏಕಾದಶಿಯಲ್ಲಿ ನೀವು ಬಹಳಷ್ಟು ವ್ರತನಿಷ್ಠನಾಗಿರ್ಬೇಕು. ಆ ವ್ರತನಿಷ್ಠೆ ಇರುವುದಿಲ್ಲ ಅಂತಂದ್ರೆ ನಿಮ್ಗೆ ಆ ಫಲ ದೊರಕೋದಿಲ್ಲ. ಹಾಗಾಗಿ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದಂತಹ ಪ್ರಾಶಸ್ತ್ಯತೆ ಇದೆ. ಹಾಗಾಗಿ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಉಳಿದ ಏಕಾದಶಿಯನ್ನು ಕೂಡ. ಯಾಕಂದ್ರೆ ಈ ಒಂದು ಕಥೆಯನ್ನ ಕೇಳಿದ ಮೇಲೆ ಎಲ್ರಿಗೂ ಕೂಡ ಏನಾಗುತ್ತೆ, ಇದೊಂದು ಮಾಡಿದ್ರೆ ಸಾಕು ಅಂತ ಅನಿಸೋಗುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಇದ್ರ ಅರ್ಥ ಹಾಗಲ್ಲ, ಇದು ಬೇರೆ ರೀತಿಯಾಗಿ ನಮ್ಗೆ ಅರ್ಥವನ್ನ ಕೊಡುವಂಥದ್ದು. ಸೊ ಇಲ್ಲಿ 23 ಏಕಾದಶಿ ಮಾಡೋದ್ರಿಂದನೂ ಮತ್ತೆ ಈ ಒಂದು ಏಕಾದಶಿ ಮಾಡೋದ್ರಿಂದನೂ ಎಲ್ಲ ಫಲವು ದೊರಕುತ್ತೆ ಅಂತ ವೇದವ್ಯಾಸರು ತಿಳಿಸ್ತಾರೆ. ಕಾರಣ ಈ ವ್ರತವನ್ನ ಯಾರು ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ವೇದವ್ಯಾಸರು ಹೇಳಿದ್ರು. ವೇದವ್ಯಾಸರು ತಿಳಿಸ್ತಾರೆ, ಸ್ವತಃ ಶಂಖಚಕ್ರ ಗದಾಧಾರಿಯಾದ ಕೇಶವನೇ ನನಗೆ ಇದನ್ನ ಹೇಳಿದ್ದಾನೆ. ಆ ಏಕಾದಶಿಯ ದಿವಸ ಅಚಮನದ ಹೊರತು, ಅಂದ್ರೆ ಈಗಾಗ್ಲೇ ನಾನು ತಿಳಿಸಿದೆ ಅಚಮನ ಹೇಗೆ ಮಾಡ್ಬೇಕು. ಅಚಮನದ ಹೊರತು ಒಂದು ತೊಟ್ಟು ನೀರು ಸಹ ಕುಡಿಯಬಾರದು. ಕುಡಿಯದೇ ಈ ವ್ರತವನ್ನ ಆಚರಿಸಬೇಕು. ಅಚಮನ ಅಂದ್ರೆ ಈಗ ಒಂದು ಹೆಸರು ಕಾಳು ಮುಳುಗುವಷ್ಟು ನೀರನ್ನ 3 ಬಾರಿ ನಾವು ಅಚಮನ ಮಾಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಬೇರೆ ನೀರನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತೆ ದ್ವಾದಶಿಯ ದಿನ ವಿಷ್ಣುವಿನ ಪೂಜೆಯನ್ನ ಮಾಡಿ, ಕೃಷ್ಣನ ಪೂಜೆಯನ್ನ ಮಾಡಿ, ಗಂಧ, ಪುಷ್ಪ, ಧೂಪ, ದೀಪ ಮತ್ತೆ ಸುಂದರ ಒಂದು ವಸ್ತ್ರಾಲಂಕಾರದಿಂದ ಪೂಜೆ ಮಾಡಿ ನಾವು ಜಲಕುಂಭವನ್ನ, ಅಂದ್ರೆ ಅದೇ ಉದಕ ಕುಂಭ ಅಂತ ಹೇಳ್ತೇವೆ ಅಥವಾ ಉದಕುಂಭ ಅಂತ ಹೇಳ್ತೇವೆ. ಆ ಉದಕುಂಭವನ್ನ ಬ್ರಾಹ್ಮಣರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ದಾನವನ್ನ ಮಾಡುತ್ತಾ ಈ ಶ್ಲೋಕವನ್ನ ಹೇಳ್ಬೇಕು. ದೇವ ದೇವ ಋಷಿಕೇಶ ಸಂಸಾರಾಣವತಾರಕಂ ಉದಕುಂಭ ಪ್ರಧಾನೇನ ನಯ ಮಾಂ ಪರಮಾಂ ಗತಿಂ. ಅಂದ್ರೆ ಇದರ ಅರ್ಥ, ಯಾರು ಈ ತಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಂಡು ಈ ಒಂದು ನಿರ್ಜಲ ಏಕಾದಶಿಯನ್ನು ಮಾಡುವರೋ ಅವರು ಈ ಪರಮಗತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈ ಉದಕುಂಭವನ್ನ ಯಾರಿಗೆ ದಾನ ಮಾಡುತ್ತಾರೋ ಈ ದಾನದ ಮೂಲಕ ಅವರು ಪರಮಗತಿಯನ್ನ ಪಡೆಯುತ್ತಾರೆ ಅನ್ನೋದು ಇದರ ಒಂದು ಅನುವಾದ. ಈ ಮಂತ್ರ ಪಠಿಸುತ್ತಾ ನಾವು ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಸ್ವರ್ಣ ದಾನ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಅಂತವರು ಒಂದು ಕುಂಭದಲ್ಲಿ ನೀರನ್ನ ತುಂಬಿ, ಹಾಗಾಗಿ ಆ ನೀರನ್ನ ತುಂಬಿ, ನಿರ್ಜಲ ಇರೋದ್ರಿಂದ ನೀರನ್ನ ಬಿಟ್ಟಿರೋದ್ರಿಂದ ಆ ಕುಂಭದಲ್ಲಿ ನೀರನ್ನು ತುಂಬಿ ನೀವು ದಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸರ್ವತೀರ್ಥಗಳ ಮತ್ತು ಸರ್ವದಾನಗಳ ಮಾಡಿದ ಪುಣ್ಯವು ಈ ಏಕಾದಶಿ ಮಾಡುವುದರಿಂದ ದೊರೆಯುತ್ತದೆ. ನೋಡಿ ಈ ಒಂದು ಮಹಿಮೆ ಏನು, ಮಹಾತ್ಮೆ ಏನು, ಈ ಒಂದು ನಿರ್ಜಲ ಏಕಾದಶಿಯನ್ನ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಸರ್ವ ತೀರ್ಥಗಳು, ಎಲ್ಲೆಲ್ಲಿ ತೀರ್ಥಯಾತ್ರೆಗಳಲ್ಲಿ ತೀರ್ಥಗಳಿದೆಯೋ ಅಲ್ಲಿ ನಾವು ಎದ್ದು ಬರುವಂತಹ ಒಂದು ಫಲ ಪ್ರಾಪ್ತಿಯಾಗತ್ತೆ. ಮತ್ತೆ ಸರ್ವದಾನಗಳ, ನೀವು ಏನೇ ದಾನ ಮಾಡಿ, ಸ್ವರ್ಣದಾನ, ಗೋದಾನ, ಅನ್ನದಾನ, ಜ್ಞಾನದಾನ, ಈ ಎಲ್ಲಾ ಮಾಡಿದ್ರ ಫಲ ಈ ಏಕಾದಶಿ ಮಾಡುವುದರಿಂದ ನಿಮ್ಗೆ ದೊರೆಯುತ್ತದೆ. ಹೇ ಭೀಮಸೇನ, ಈ ಮಾತು ಸತ್ಯವಾಗಿ ನಾನು ನಿನಗೆ ಹೇಳುತ್ತೇನೆ. ಈ ಏಕಾದಶಿ ಉಪವಾಸ ಮಾಡುವವರಿಗೆ ಯಮ ಕಿಂಕರು ಸಹ ಮುಟ್ಟಲಾರರು. ಈಗ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಯಮ ಕಿಂಕರರು ಕೂಡ ಮುಟ್ಟಲಾರರು. ಹಾಗೆ ಈ ಒಂದು ವೃತವನ್ನ ಪ್ರತಿಯೊಂದು ಏಕಾದಶಿ ಮಾಡಿದವರಿಗೆ ಯಮ ಕಿಂಕರರು ಬರೋದಿಲ್ಲ, ಅಂದ್ರೆ ಯಮ ದೂತರು ಬರೋದಿಲ್ಲ, ವಿಷ್ಣು ದೂತರು ಮಾತ್ರ ಬರ್ತಾರೆ. ಆದ್ರೆ ಅದನ್ನು ಕೂಡ ಇಲ್ಲಿ ಹೇಳಲಾಗಿದೆ, ಯಮ ಕಿಂಕರರು ಸಹ ನಿನ್ಗೆ ಮುಟ್ಟಲಾರರು ಅಂತ ಹೇಳ್ತಾರೆ. ಅವರ ಅಂತ್ಯಕಾಲದಲ್ಲಿ ಪೀತಾಂಬರಧಾರಿಯಾದ ಶಂಕರ ಚಕ್ರ ಗದಾಧಾರಿಗಳು ಧರಿಸಿದ ವಿಷ್ಣು ದೂತರು ವಿಷ್ಣು ಲೋಕಕ್ಕೆ ನಿನ್ನನ್ನ ಕರೆದುಕೊಂಡು ಹೋಗುತ್ತಾರೆ ಅನ್ನೋದನ್ನ ವೇದವ್ಯಾಸರು ಹೇಳ್ತಾರೆ. ಆದ್ದರಿಂದ ಈ ವ್ರತವನ್ನ ನೀನು ನೀರು ಕುಡಿಯದೆ ಪಾಲಿಸು. ಮತ್ತೆ ಜೊತೆಗೆ ನಿನಗೆ ಸಾಧ್ಯವಾದರೆ ಗೋದಾನವನ್ನ ಮಾಡು. ಅಂದರೆ ಮನುಷ್ಯ ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಯಾವಾಗ ಗೋದಾನವನ್ನ ಮಾಡ್ತೀವಿ ಆವಾಗ. ಮತ್ತೆ ಜೊತೆಗೆ ಪರಮಗತಿಯನ್ನು ಹೊಂದುತ್ತಾನೆ ಅನ್ನೋದು ಈ ಉದಕ ಕುಂಭ ದಹನ ಶ್ಲೋಕದ ಒಂದು ಅರ್ಥ.
ಹೇ ಜಯಮೇಜಯ ರಾಜನೇ, ವ್ಯಾಸರ ಈ ಮಾತು ಕೇಳಿ ಎಲ್ಲ ಪಾಂಡವರು ಆ ಏಕಾದಶಿಯನ್ನು ವಿಧಿಪೂರ್ವಕ ಆಚರಿಸಿದರು. ನೋಡಿ, ವ್ಯಾಸದೇವರು ಭೀಮಸೇನನ ಮೂಲಕ ವ್ಯಾಸದೇವರು ಹೇಳಿರುವಂತಹ ಈ ಏಕಾದಶಿಯ ಮಹಾತ್ಮೆಯನ್ನ ಉಳಿದ ಎಲ್ಲ ಪಾಂಡವರು ಕೂಡ ವಿಧಿಪೂರ್ವಕವಾಗಿ ಆಚರಿಸಿದರಂತೆ. ಮತ್ತೆ ಭೀಮಸೇನ ಆ ದಿವಸದಿಂದ ಕಲ್ಯಾಣಕಾರಕವಾದ ಈ ವ್ರತವನ್ನ ಪಾಲಿಸ್ತಾ ಬಂದ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದೇ ಅಲ್ಲ, ಎಲ್ಲ ಏಕಾದಶಿಯನ್ನು ಕೂಡ ಅವರು ಪಾಲಿಸ್ತಾ ಬಂದ್ರಂತೆ. ಆದ್ದರಿಂದ ಈ ಏಕಾದಶಿಯು ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಪಾಂಡವ ಏಕಾದಶಿ ಅಂತನೂ ಕೂಡ ಹೇಳ್ತಾರೆ. ಮತ್ತೆ ಮುಖ್ಯವಾಗಿ ಪಾಂಡವರಲ್ಲಿ ಭೀಮಸೇನನಿಗೆ ಇರುವಂತಹ ಏಕಾದಶಿ ಆಗಿರೋದ್ರಿಂದ ಭೀಮಸೇನ ಏಕಾದಶಿ ಅಂತನೂ ಕೂಡ ಇದಕ್ಕೆ ಕರೀತಾರೆ. ಈ ಲೋಕದಲ್ಲಿ ಈ ಏಕಾದಶಿ ಹೆಸರು, ನಿರ್ಜಲ ಏಕಾದಶಿ ಹೆಸರು ಪ್ರಸಿದ್ಧಿ ಹೊಂದಲಿಕ್ಕೆ ಕಾರಣ ಪಾಂಡವ ಏಕಾದಶಿ ಮತ್ತೆ ಭೀಮಸೇನ ಏಕಾದಶಿ ಅಂತ ಹೇಳ್ತಾರೆ. ಹೇ ಪೃಥೆಯ ರಾಜನೇ ಅಂತಂದ್ರೆ ಪೃಥೆಯ ಮಗನಾದ ಕುಂತಿಯ ಮಗನಾದ ಭೀಮಸೇನನೇ ಕೇಳು. ಭೀಮಸೇನ ಯಾವ ಕಾಲದಲ್ಲಿ ಆ ಏಕಾದಶಿ ಮಾಡಿದನೋ ಅಂದು ಅವನು ಹಸಿವೆ ನೀರಡಿಕೆಯಿಂದ ಬಹಳ ಬಳಲಿದನು. ಸೊ ಯಾವಾಗ ಅವತ್ತು ನಿರ್ಜಲ ಏಕಾದಶಿಯನ್ನ ಮಾಡಿದ ದಿನ ಅವನ ಒಂದು ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ಹೇಳಲಿಕ್ಕೆ ಎಷ್ಟು ನಮ್ಗೆ ಸರಳವಾಗಿ ಅನ್ಸುತ್ತೋ, ಭೀಮಸೇನ ಅಷ್ಟು ಅವನ ಒಂದು ಹೊಟ್ಟೆಯಲ್ಲಿ ಇರುವಂತಹ ಅಗ್ನಿ ಅನ್ನವನ್ನು ಕೊಟ್ಟಾಗ ಮಾತ್ರ ಅದು ಶಾಂತ ಆಗ್ತಿತ್ತು. ಅಂತವನು ಹೇಗೆ ಈ ಒಂದು ನಿರ್ಜಲ ಏಕಾದಶಿಯನ್ನ ಪಾಲಿಸಿದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆವಾಗ ಅವನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಭೀಮಸೇನನು ಈ ಒಂದು ವ್ಯಾಸದೇವರ ವೇದವ್ಯಾಸರ ಈ ಒಂದು ಈ ಏಕಾದಶಿಯ ಮಹಿಮೆಯ ಕಥೆಯನ್ನ ಕೇಳಿದ ಮೇಲೆ, ಈ ಏಕಾದಶಿ ಮಾಡಿದ ಮೇಲೆ ಅವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದು ಅವರ ಹಸಿವೆ ನೀರಡಿಕೆ ಇಂದ ಬಹಳ ಬಳಲಿದ್ರಂತೆ. ಮತ್ತೆ ಅವತ್ತಿನ ಒಂದು ರಾತ್ರಿ ಅಂದ್ರೆ 2 ಪ್ರಹರಗಳು ಅಂತ ಹೇಳ್ತಾರೆ. ಅಂದ್ರೆ ಈವ್ನಿಂಗ್ ವೇಳೆ 2 ಪ್ರಹರ ಮುಗಿದ್ಮೇಲೆ, ಅಂದ್ರೆ ಮಾರ್ನಿಂಗ್ ಮಧ್ಯಾಹ್ನ ಮುಗೀತು, 3ನೇ ಪ್ರಹರ ಸಂಜೆ. ಸೊ ಸಂಜೆ ಯಾವಾಗ ಪ್ರಾರಂಭ ಆಗುತ್ತೋ ಆವಾಗ ಅವ್ರಿಗೆ ಮತ್ತು ಇನ್ನ ಹೆಚ್ಚು ಹಸಿವೆ ಪ್ರಾರಂಭ ಆಯ್ತು ಅಂತೆ. ನೀರಡಿಕೆ ಹಸಿವೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ಅವರು ಏನ್ ಮಾಡಿದ್ರಂತೆ, 3ನೇ ಗಳಿಗೆಯಲ್ಲಿ ಆ ಹಸಿವೆ ನೀರಾಡಿಕೆ ಹೆಚ್ಚಾದ ಹಾಗೆ ಅವರು ಗಂಗಾ ನದಿಗೆ ಹೋಗಿ ಬಹಳ ಹೊತ್ತು ಗಂಗೆಯಲ್ಲಿ ಕುಳಿತುಕೊಂಡ್ರಂತೆ. ಮತ್ತೆ ಸ್ನಾನವನ್ನ ಮಾಡಿದ್ರಂತೆ. ಆಗ ಅವನಿಗೆ ಸ್ವಲ್ಪ ಆರಾಮವಾಯಿತು ಅಂತ ಹೇಳ್ತಾರೆ. ಆಮೇಲೆ ಉಪವಾಸದ ರಾತ್ರಿಯೂ ಅವರಿಗೆ ಬಹಳಷ್ಟು ಕಷ್ಟವಾಯಿತಂತೆ ತಮ್ಮ ಹಸಿವನ್ನು ತಡೆದುಕೊಳ್ಳಿಕ್ಕೆ. ಆದರೂ ಅವನು ವೇದವ್ಯಾಸರು ಹೇಳಿದಂತೆ ಈ ವ್ರತವನ್ನ ಪಾಲಿಸಿದ್ರು. ಮತ್ತೆ ನಿರ್ಜಲ ಏಕಾದಶಿಯಂದು ಭೀಮಸೇನನು ಮಾಡಿದ ಸ್ನಾನದ ಸ್ಮರಣ, ಅಂದ್ರೆ ಏನು ಗಂಗಾ ನದಿಯಲ್ಲಿ ಹೋಗಿ ಕುಳಿತುಕೊಂಡ್ರೋ ಆ ಒಂದು ಸ್ಮರಣಾರ್ಥ ಮಾತ್ರಕ್ಕೆ ಮತ್ತೆ ಬೆಳಗಿನ ಜಾವ ಮತ್ತೊಮ್ಮೆ ಸ್ನಾನ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಹೇ ರಾಜನೇ, ನೀನು ಸರ್ವ ಪಾಪಗಳ ಶಮನಾರ್ಥವಾಗಿ, ಅಂದ್ರೆ ಸರ್ವ ಪಾಪಗಳ ಒಂದು ಶಮನವಾಗ್ಲಿಕ್ಕೆ ಅದ್ರ ಪೂರ್ವಕವಾಗಿ ಉಪವಾಸ ಮಾಡಿ ಭಗವಂತನ ಆರಾಧನೆಯನ್ನ ಪ್ರಾಪ್ತಿ ಮಾಡ್ಕೋ, ಭಗವಂತನ ಆರಾಧನೆಯನ್ನ ಮಾಡು. ಏಕಾದಶಿಯ ದಿವಸ ಮುಂಜಾನೆ ಶುದ್ಧನಾಗಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಇಲ್ಲಿ. ನಾವು ಸಾಮಾನ್ಯ ಜನರು, ಕಲಿಯುಗದ ಜನರು ಇದನ್ನ ಹೇಗೆ ಮಾಡ್ಬೇಕು ಅನ್ನುವಂತ ಒಂದು ವೃತ್ತದ ಆಚರಣೆಯನ್ನ ಹೇಳ್ತಾ ಇದ್ದಾರೆ. ಏಕಾದಶಿಯ ದಿನದಂದು ನಾವು ಮುಂಜಾನೆ ಶುದ್ಧವಾಗಿ, ಅಂದ್ರೆ ನಾವು ಸ್ನಾನಾದಿಗಳನ್ನ ಮಾಡಿ ಸಂಕಲ್ಪ ಮಾಡ್ಕೊಳ್ಬೇಕು. ಏನಿರ್ಬೇಕು ಆ ಸಂಕಲ್ಪ ಅಂದ್ರೆ, ದೇವಾದಿದೇವನಾದ ಹರಿಯೇ, ನಾನು ಇವತ್ತು ಒಂದು ತೊಟ್ಟು ನೀರು ಕುಡಿಯದೆ ನಾನು ನಿರ್ಜಲ ಏಕಾದಶಿಯನ್ನ ಮಾಡುತ್ತೇನೆ. ಸೊ ಮರುದಿನ ಪಾರಣೆಯನ್ನು ಮಾಡುತ್ತೇನೆ ಎಂದು ಶ್ರದ್ಧಾ ಭಕ್ತಿಯಿಂದ ಅಂತಃಕರಣ ಪೂರ್ವಕವಾಗಿ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಆ ದಿವಸ ಭಗವಂತನ ಆರಾಧನೆಯನ್ನ ಮಾಡಬೇಕು. ಉಪವಾಸ ಭಗವಂತನ ಹತ್ತಿರ ಇರಬೇಕು ಅಂತಂದ್ರೆ ನಾವು ಭಗವಂತನ ಆರಾಧನೆಯನ್ನ ಮಾಡಬೇಕು. ಮತ್ತೆ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರದೇ ಒಂದು ಈ ಒಂದು ಪಾಪ ಏನ್ ಹೇಳ್ತಾರೆ, ಈ ಪಾಪ ಎಷ್ಟು ದೊಡ್ಡದಾಗಿರುತ್ತಂದ್ರೆ ಮೇರು ಮಂದಾರ ಪರ್ವತ ಅಂತ ಹೇಳ್ತಾರೆ. ಅದಕ್ಕೊಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ಮೇರು ಮಂದಾರ ಪರ್ವತದಷ್ಟು ಅವರು ಪಾಪ ಮಾಡಿದ್ರು ಕೂಡ ಪಾಪ ಶಮನವಾಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಆ ಪಾಪ ಸುಟ್ಟು ಭಸ್ಮವಾಗುತ್ತೆ ಅಂತ ಹೇಳ್ತಾರೆ. ಹೇ ರಾಜನೇ, ಯಾರಿಗೆ ಈ ಒಂದು ಗೋದಾನ ಮಾಡುವ ಸಾಮರ್ಥ್ಯವಿದ್ದರೆ ನೀವು ಗೋದಾನ ಮಾಡಬಹುದು. ಒಂದು ಪಾತ್ರೆಯಲ್ಲಿ ನೀವು ಸುವರ್ಣವನ್ನ ಹಾಕಿ ಅದರ ಮೇಲೆ ವಸ್ತ್ರವನ್ನ ಸುತ್ತಿ ದಾನವನ್ನ ಮಾಡಬಹುದು. ಯಾರಿಗೆ ಸಾಮರ್ಥ್ಯ ಇರುತ್ತೋ ಅವರು. ಇಲ್ಲ ಅಂತಂದ್ರೆ ನೀವು ಒಂದು ಕುಂಭದಲ್ಲಿ ನೀರನ್ನ ತುಂಬಿ ದಾನ ಮಾಡಬಹುದು. ಈ ಏಕಾದಶಿಯ ನಿಯಮದಿಂದ ಪಾಲಿಸುವವನು ಬಹಳ ಪುಣ್ಯವಂತನಾಗುತ್ತಾನೆ. ಏಕಾದಶಿ ಮಾಡೋದಾದ್ರೂ ಕೂಡ ಹಾಗೆ ಮಾಡೋದಲ್ಲ, ಬಹಳ ಇಲ್ಲಿ ಕೊಟ್ಟಿರುವಂತಹ ನಿಯಮಗಳನ್ನು ಕೂಡ ಪಾಲಿಸಲೇಬೇಕು. ಕಾರಣ ಅವನಿಗೆ ಉಪವಾಸದ ಪ್ರತ್ಯೇಕ ಗಳಿಗೆಯಲ್ಲಿ 4 ಕೋಟಿ ಸುವರ್ಣದಾನ ಮಾಡಿದ ಪುಣ್ಯವು ದೊರೆಯುತ್ತದೆ. ನೋಡಿ, ನೀವು ಒಂದು ಸ್ವಲ್ಪ ಮಾಡಿದ್ರು ಕೂಡ
4 ಕೋಟಿ ಸುವರ್ಣ ದಾನ ಮಾಡಿದ ಪುಣ್ಯ ನಿಮ್ಗೆ ದೊರಕುತ್ತಂತೆ ಯಾವಾಗ ನೀವು ನಿಯಮ ಪಾಲಿಸಿ ಉಪವಾಸ ಮಾಡ್ತೀರೋ ಆವಾಗ. ಯಾವ ಮನುಷ್ಯನು ಈ ಏಕಾದಶಿ ದಿವಸ ಸ್ನಾನ ಮಾಡಿ ಜಪ ತಪ ಆದಿಗಳನ್ನು ಮಾಡುತ್ತಾನೋ ಅವನು ಮಾಡಿದ ಪುಣ್ಯವು ಎಂದೂ ನಷ್ಟ ಆಗೋದಿಲ್ಲ ಅಂತ ಸ್ವತಃ ಕೃಷ್ಣನೇ ಹೇಳುತ್ತಾರಂತೆ. ನಿರ್ಜಲ ಏಕಾದಶಿ ಉಪವಾಸ ಭಕ್ತಿಯಿಂದ ಮಾಡಬೇಕು, ಇದರಿಂದ ವೈಷ್ಣವರಿಗೆ ವಿಷ್ಣು ಪ್ರಾಪ್ತಿಯಾಗುತ್ತಾನೆ ಅಂತ ಹೇಳ್ತಾರೆ. ಮತ್ತೆ ಬೇರೆ ನಿಯಮ ನಿತ್ಯಗಳು ಇದಕ್ಕೆ ಬೇಕಾಗೋದಿಲ್ಲ, ಕೇವಲ ವೃತ್ತದಲ್ಲಿ ಕೊಟ್ಟಿರುವಂತಹ ನಿಯಮಗಳನ್ನ ಆಚರಿಸಿದ್ರೆ ಸಾಕು. ಈ ಏಕಾದಶಿಯ ದಿವಸ ಯಾರು ಭೋಜನ ಮಾಡುತ್ತಾರೋ ಅವನು ತನ್ನ ಪಾಪಗಳನ್ನೇ ಭಕ್ಷಣೆ ಮಾಡುವ ಹಾಗೆ ಅಂತ ಹೇಳ್ತಾರೆ. ಅವನಿಗೆ ಕೊನೆಗೆ ದುರ್ಗತಿ ಪ್ರಾಪ್ತಿಯಾಗುತ್ತೆ, ಅವನು ಮಹಾಪಾತಕನಾಗ್ತಾನೆ, ಬ್ರಹ್ಮ ಹತ್ಯೆಗಳಿಗೆ ಆ ದೋಷಕ್ಕೆ ಒಳಗಾಗ್ತಾನೆ, ಗುರು ದ್ವೇಷ ಮಾಡುವ ಪಾತಕಕ್ಕೆ ಅವನು ಒಳಗಾಗ್ತಾನೆ, ಮದ್ಯಪಾನ ಮಾಡಿ ಜನರನ್ನು ಮೋಸಗೊಳಿಸುವಂತಹ ಒಬ್ಬ ಮಹಾಪಾತಕಗಳಲ್ಲಿ ಒಬ್ಬನು ಅವನಾಗ್ತಾನೆ. ಅವನ ಮದ್ಯಪಾನ ಸೇವಿಸದೇ ಇದ್ರೂ ಕೂಡ ಅವನು ಅಂತ ಒಂದು ಪಾಪಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಯಾರು ಅನ್ನವನ್ನ ಸೇವಿಸ್ತಾರೋ ಅವರು. ಈ ಏಕಾದಶಿ ವ್ರತ ಮಾಡುವುದರಿಂದ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ. ಹಾಗಾಗಿ ನಿರ್ಜಲ ಏಕಾದಶಿಯ ದಿವಸ ಇಂದ್ರಿಯ ನಿಗ್ರಹ ಮಾಡಿ, ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಶ್ರದ್ಧಾ ಭಕ್ತಿ ಭಾವಪೂರ್ವಕ ಅಂತಃಕರಣ ಪೂರ್ವಕ ಸ್ತ್ರೀ ಮತ್ತೆ ಪುರುಷರು ಈ ಒಂದು ಉಪವಾಸವನ್ನ ನಿರ್ಜಲ ಉಪವಾಸವನ್ನ ಮಾಡಿದರೆ ಅವರಿಗೆ ಆ ದಿನ ನಾರಾಯಣ ಪೂಜೆ ಮಾಡಿ ಬ್ರಾಹ್ಮಣ ಪೂಜೆ ಮಾಡಿ ಯಥಾಶಕ್ತಿ ದಾನ ವನ್ನ ಕೊಡಬೇಕು ಅಂತ ಹೇಳ್ತಾರೆ ಯಾರು ಉಪವಾಸ ಮಾಡ್ತಾರೋ ಅವರು. ಮತ್ತೆ ಇಲ್ಲಿ ಒಂದು ಶ್ಲೋಕದಲ್ಲಿ ಅನ್ನಂ ವಸ್ತ್ರಂ ತಥಾ ಗಾವು ಜಲಂ ಶಯ್ಯಾಸನಂ ಶುಭಂ ಕಮಂಡಲು ತಥಾ ಛತ್ರಂ ದಾತವ್ಯಂ ನಿರ್ಜಲಾದಿನೇ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಹೇ ರಾಜನೇ, ಬ್ರಾಹ್ಮಣರು ಸಂತುಷ್ಟರಾದರೆ ನಾರಾಯಣನು ಸಂತುಷ್ಟರಾದ ಹಾಗೆ. ಹಾಗಾಗಿ ಯಾವನು ಈ ಏಕಾದಶಿಯ ವ್ರತ ಮಾಡುವುದಿಲ್ಲವೋ ಆತನು ಆತ್ಮದ್ರೋಹಿ ಆಗುತ್ತಾನೆ. ಯಾರು ಶಾಂತ ಸ್ವಭಾವ ಉಳ್ಳವರು, ದಾನ ಧರ್ಮದಲ್ಲಿ ಆಸಕ್ತಿಯುಳ್ಳವರು, ಉಪವಾಸ ಮಾಡಿ ವಾಸುದೇವನ ಪೂಜೆ ಮಾಡುವರೋ ಅವರು ತಮ್ಮ 100 ಮಂದಿ ಪೂರ್ವಜನರ ಸಹಿತವಾಗಿ ವಿಷ್ಣು ಲೋಕಕ್ಕೆ ಪ್ರಾಪ್ತರಾಗುತ್ತಾರೆ. ಇದು ಕೂಡ ಮಹಾತ್ಮೆ. ಅವರು ಧರ್ಮದಲ್ಲಿ ಆಸಕ್ತಿ ಉಳ್ಳವರಾಗ್ತಾರೆ, ಶಾಂತ ಸ್ವಭಾವದವರಾಗ್ತಾರೆ. ಮತ್ತೆ ಜೊತೆಗೆ ಅವರ 100 ಮಂದಿ ಪೂರ್ವಜರು, ಹಿಂದಿನ 100 ಮಂದಿ ಪೂರ್ವಜರನ್ನು ಕೂಡ ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತಂತೆ ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ. ಕೇವಲ ನಾವಷ್ಟೇ ಅಲ್ಲ, ನಮ್ಮ ಪೂರ್ವಜರನ್ನು ಕೂಡ 100 ಜನ ಪೂರ್ವಜರನ್ನು ಕೂಡ ನಾವು ಕರೆದುಕೊಂಡು ಹೋಗ್ತೀವಿ ಅಂತ ಇಲ್ಲಿ ವ್ಯಾಸದೇವರು ತಿಳಿಸಿದ್ದಾರೆ. ಈ ಏಕಾದಶಿಯ ಮಾರನೇ ದಿನ ಯಥಾಶಕ್ತಿ ದಾನಗಳನ್ನು ಮಾಡಬೇಕು. ಯಾವ ಮನುಷ್ಯನು ಪಾರಣೆಯ ದಿವಸ ಸತ್ಪಾತ್ರ ಬ್ರಾಹ್ಮಣನಿಗೆ, ಅಂತಂದ್ರೆ ಯಾರು ಅರ್ಹರಿದ್ದಾರೋ ಅರ್ಹನಾದಂತಹ ಬ್ರಾಹ್ಮಣನಿಗೆ ಪಾದರಕ್ಷೆಯನ್ನು ದಾನ ನೀಡುತ್ತಾನೋ ಅವನು ಸುವರ್ಣದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗುತ್ತಾನೆ. ಯಾರು ಈ ಏಕಾದಶಿಯ ಕಥೆಯನ್ನು ಕೇಳುತ್ತಾರೋ, ಯಾರು ಈ ಏಕಾದಶಿಯನ್ನ ಭಕ್ತಿಯಿಂದ ಹೇಳುತ್ತಾರೋ ಅವರೆಲ್ಲರೂ ಕೂಡ ಸ್ವರ್ಗವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಇದರಲ್ಲಿ ಶಕ್ಯವೇ ಇಲ್ಲ, ಶಂಕೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕುರುಕ್ಷೇತ್ರದಲ್ಲಿ ಹೀಗೇನೆ ಒಂದು ಸೂರ್ಯಗ್ರಹಣದಲ್ಲಿ ಶ್ರಾದ್ದ ವಿಧಿ ಮಾಡಿದ ಪುಣ್ಯವು ಈ ಮಹಾತ್ಮೆ ಕೇಳಿದ ಮಾತ್ರದಿಂದ ಸಿಗುತ್ತದೆ ಅಂತ ಹೇಳ್ತಾರೆ. ಈ ಕುರುಕ್ಷೇತ್ರದಲ್ಲಿ ಏನೋ ಸೂರ್ಯಗ್ರಹಣ ಚಂದ್ರಗ್ರಹಣ 2 ಆಗಿತ್ತು. ಆ 2 ಆದಾಗ ಅಲ್ಲಿ ಏನೋ ಸೈನಿಕರು ಅಲ್ಲಿ ಮೃತರಾದ್ರೂ ಅವರ ಶ್ರಾದ್ದ ವಿಧಿ ಮಾಡಿದ ಪುಣ್ಯವು ಕೂಡ ಈ ಮಹಾತ್ಮೆ ಕೇಳಿದ ಮಾತ್ರದಿಂದ ಸಿಗುತ್ತದಂತೆ. ಹಾಗಾಗಿ ಶ್ರೀ ಪದ್ಮ ಪುರಾಣ ಹಾಗೂ ಮಹಾಭಾರತದಲ್ಲಿ ನಿರ್ಜಲಾ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹೀಗೆ ಇದರ ಒಂದು ಮಹಿಮೆ ಮತ್ತೆ ಮಾಡದೇ ಇದ್ರೂ ಕೂಡ ಯಾವ ದೋಷ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಇದರ ಕುರಿತಾಗಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಆಮೇಲೆ ಕೇಳಿ. ಮತ್ತೆ ಇದನ್ನ ಹೊರತುಪಡಿಸಿ ಏಕಾದಶಿಯನ್ನ ಯಾಕೆ ಮಾಡ್ಬೇಕು ಅನ್ನೋದನ್ನ ನಾನು ಈಗಾಗಲೇ ನಿಮ್ಗೆ 2-3 ಸಲ ನಾನು ತಿಳಿಸಿದ್ದೇನೆ. ಯಾಕೆ ಈ ಏಕಾದಶಿ ಅನ್ನೋದು ಬಂತು, ಏಕಾದಶಿ ಅನ್ನೋಳು ಯಾರು, ಮತ್ತೆ ಯಾಕೆ ಇದು ಇಷ್ಟೊಂದು ಪ್ರಿಯ ಕೃಷ್ಣನಿಗೆ ವಿಷ್ಣುವಿಗೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೇವೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಸುಮಂಗಲ ಮಾತಾಜಿ, 2 ಶ್ಲೋಕ ತಗೊಳ್ಳೋಣ. ಆಳವಾದ ಅಧ್ಯಯನ. ಹರೇ ಕೃಷ್ಣ.
ಓಕೆ, ಸೊ 2 ಶ್ಲೋಕಗಳನ್ನ ಮಾಡೋಣ, ಇವತ್ತಿಗೆ ಓದೋಣ, ನಾಳೆಗೆ ಅದ್ರ ಕುರಿತು ಚರ್ಚೆಯನ್ನ ಮಾಡೋಣ. ಪ್ರಶ್ನೆಗಳು ಬಾಳ ಇದೆಯಾ ಇವತ್ತಿನ ಏಕಾದಶಿದು? ಆಯ್ತು ಅಂದ್ರೆ ಓದೋದು ಬೇಡ, ನಾಳೆಗೆನೆ ಓದೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಗೀತಾ ಮಾತಾಜಿ. ಒಂದ್ ನಿಮಿಷ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ.